ರೀತಿ ನಂಬಿದರೆ ಮಾತ್ರ ನಾನು ನಿನಗೆ ಸಿಗುತ್ತೇನೆ ಅಂತ ಒಂದು ಕಲ್ಪನೆ ನಿಮ್ಮೆಲ್ಲರಿಗೆ ಬರ್ತದೆ. ದಯವಿಟ್ಟು ಕ್ಷೇತ್ರದ ಎಕ್ಸಿಕ್ಯೂಟಿವ್ ಆಫೀಸರ್ ವೇದಿಕೆಗೆ ಬರಬೇಕಂತ ಕೇಳಿಕೊಳ್ಳುತ್ತೇನೆ. ಅಂತ ಒಂದು ಕ್ಷೇತ್ರಕ್ಕೆ ಬಂದು ಕುಡುಪು ಕ್ಷೇತ್ರವನ್ನು ಸಂಪೂರ್ಣವಾಗಿ ಅಭಿವೃದ್ಧಿಪಡಿಸಿ ಈ ಕ್ಷೇತ್ರಕ್ಕೂ ತನ್ನದೇ ಆದ ಒಂದು ಕಲ್ಪನೆಯನ್ನು ನೀಡಿ ಯಾವ ರೀತಿ ಅಭಿವೃದ್ಧಿ ಆಗಬೇಕು ಅನ್ನುವ ಒಂದು ಕಲ್ಪನೆಯನ್ನು ನೀಡಿದವರು ನಮ್ಮ ಅರವಿಂದ ಸುತಗುಂಡಿಯವರು. ಅವರನ್ನು ಸಹ ಈ ಕಾರ್ಯಕ್ರಮಕ್ಕೆ ನಾನು ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸುತ್ತೇನೆ. ಇದು ವಿಜ್ಞಾನದ ಯುಗ. ಕಣ್ಣಲ್ಲಿ ಕಂಡದ್ದನ್ನು ಮಾತ್ರ ನಂಬುವಂಥ ಜನ. ಆದರೆ ವಿಜ್ಞಾನಕ್ಕೆ ಕಂಡು ಹಿಡಿಯದಂಥ ಮತ್ತು ವಿಜ್ಞಾನದ ಕಲ್ಪನೆಗೆ ಬರದಂತಹ ಇನ್ನು ಅನ್ವೇಷಣೆ ಆಗಬೇಕಾದಂಥ ಹಲವಾರು ಸತ್ಯಗಳು ಬೃಹದಾಕಾರವಾಗಿದೆ. ಆದರೆ ಅದರಲ್ಲಿ ಕವಡೆಯಷ್ಟು ಮಾತ್ರ ನಮಗೆ ಸತ್ಯ ಗೋಚರಿಸಿದೆ ಎಂದು ಹೇಳಲು ಯಾವ ವಿಜ್ಞಾನಿಯೂ ಒಪ್ಪುವುದಿಲ್ಲ. ಆದರೆ ನಾವೆಲ್ಲ ಇನ್ನೂ ಸಹ ವಿಜ್ಞಾನದ ಸತ್ಯ ಉಳಿದುಕೊಂಡಿದೆ ಎಂದು ಹೇಳಲು ಇದು ಸೋಮೇಶ್ವರದ ಸೋಮನಾಥ ಕ್ಷೇತ್ರವೇ ಸಾಕ್ಷಿ. ಧಾರ್ಮಿಕ ಚಿಂತನೆಗೆ ನಾವು ಓಲೈಸುವುದಾದರೆ, ಧಾರ್ಮಿಕ ಚಿಂತನೆಯ ಪ್ರಕಾರ ಈ ಕ್ಷೇತ್ರದ ಬಗ್ಗೆ ಹೇಳುವುದಾದರೆ, ರಾಮಾಯಣ ಮಹಾಭಾರತ ಕಾಲದಲ್ಲಿ ಈ ಕ್ಷೇತ್ರಕ್ಕೆ ಪಾಂಡವರು ಬಂದು ಈ ಸಂದರ್ಶನಗೆ ಇದ್ದರು. ರಾಜ ಮಹಾರಾಜರ ಕಾಲದಲ್ಲಿ ಈ ಕ್ಷೇತ್ರವು ಅಭಿವೃದ್ಧಿ ಹೊಂದಿ ರಾಣಿ ಅಬ್ಬಕ್ಕನ ಕಾಲದಿಂದಲೂ ಆರಾಧ್ಯ ದೇವರೆಂದು ನಂಬಿದಂತಹ ಸಮಾಜದವರು ಈಗ ಈ ಮಾಗಣೆಯ ಸರ್ವ ಭಕ್ತರ ಕಾರ್ಣಿಕ ಕ್ಷೇತ್ರವಾಗಿ ಮೆರೆಯುತ್ತಿರುವುದು ಇದು ನಿಮ್ಮೆಲ್ಲರ ಅಭಿಮಾನದ ಸಂಕೇತವೇ ಸರಿ ಎಂದು ನಾನು ಹೇಳಲು ಈ ಸಂದರ್ಭದಲ್ಲಿ ಇಚ್ಛಿಸುತ್ತೇನೆ. ಪರಿವರ್ತನೆಯ ಪರ್ವ ಹೇಗೆ ಅಂತ ಹೇಳಿದರೆ, ಸೋಮೇಶ್ವರ ಕ್ಷೇತ್ರಕ್ಕೆ 5 ವರ್ಷದ ಹಿಂದೆ ಬಂದವರು ಈಗ ನೋಡಿದರೆ ಪರಿವರ್ತನೆ ಆಗಿದೆ ಅಂತ ಹೇಳಲು ನಮಗೆಲ್ಲ ಖುಷಿ ಆಗ್ತದೆ. ಪೂರ್ವದಿಂದ ಒಬ್ಬ ಭಕ್ತರು ಅವರು ಬಂದರೆ ಎದುರಿಗೆ ವಾಹನ ನಿಲುಗಡೆಯಾದ ಪ್ರದೇಶವಿದ್ದು ಇಕ್ಕೆಲಗಳಲ್ಲಿ ಏಕಮುಖ ರಸ್ತೆಯಾಗಿ ಪರಿವರ್ತನೆಗೊಂಡು ಅದೇ ಭಕ್ತರು ಅಂಗಣಕ್ಕೆ ಪ್ರವೇಶಿಸಿದಾಗ ದಕ್ಷಿಣ ಭಾಗದಲ್ಲಿ ಸೋಮನಾಥನ ಚಾವಡಿ, ಅದೇ ಅವರು ಆ ಭಕ್ತರು ಉತ್ತರಕ್ಕೆ ಕಣ್ಣಾಯಿಸಿದಾಗ ಬ್ರಹ್ಮರಥ ಇಡುವಂಥ ಕೊಠಡಿ ಮತ್ತು ಸೋಮನಾಥನ ರಥಬೀದಿ ರಸ್ತೆ. ಅದೇ ರೀತಿ ಪಶ್ಚಿಮಕ್ಕೆ ಮುಖ ಮಾಡಿದಾಗ ಗೋಪಾಲಕೃಷ್ಣ, ಮಹಾವಿಷ್ಣು, ಅದೇ ರೀತಿ ನಮ್ಮ ಮಹಾಗಣಪತಿ ದೇವರ ಗುಡಿಯು ಪುನರ್ನಿರ್ಮಾಣ ಆಗಲು ಸಿದ್ಧತೆಯಲ್ಲಿರುವುದು, ಶಿಲಾನ್ಯಾಸ ಆಗಿರುವುದು ತಮಗೆಲ್ಲರಿಗೂ ಗೊತ್ತಿದ್ದಂಥ ವಿಚಾರ. ಅದೇ ರೀತಿ ನಮ್ಮ ಬಹುದಿನಗಳ ಕನಸಾದ ಮುಖಮಂಟಪ ನಾವೆಲ್ಲರೂ ನೋಡ್ಬೋದು. ಆ ಮುಖಮಂಟಪದ ಕನಸು ನಾನು ಈಗ ಹೇಳಬಾರ್ದು, ಅದು ನಿಜವಾಗಲೂ ನಮ್ಮ ರವೀಂದ್ರನಾಥ ರೈ ಮತ್ತು ಜನಾರ್ದನ ಹೊಳ್ಳರ ಒಂದು ಕನಸು. ಅದು ನನ್ನ ಮನಸ್ಸಿನ ಹೇಳಿದ್ದೇನೆ. ಅವರೊಂದು ರಾಮ ಲಕ್ಷ್ಮಣರಾಗಿ ನಾನು ಅವರಿಗೆ ಮುಖ್ಯವಾಗಿ ಕ್ಷೇತ್ರದ ಪರವಾಗಿ ಮತ್ತು ಎಲ್ಲರ ಪರವಾಗಿ ಮಗದೊಮ್ಮೆ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ರವೀಂದ್ರನಾಥ ರೈ ಅವರ ಬಗ್ಗೆ ಹೇಳುವುದಾದರೆ, ನಾನು 1 ವರ್ಷದ ಮೊದಲು ನಮ್ಮ ಗೋಪಾಲಕೃಷ್ಣ ಗುಡಿಯ ಹತ್ತಿರ ಹೋದಾಗ ಅದು ಮಾಡು ಕೆಳಗೆ ಬೀಳಲಿಕ್ಕೆ ಆಗ್ತಿತ್ತು. ಆಗ ನಾನು ಎದುರಿಗೆ ಬಂದಾಗ ರವಿಯಣ್ಣನ ಹತ್ರ ಹೇಳಿದೆ, ರವಿಯಣ್ಣ, ಗೋಪಾಲಕೃಷ್ಣ ಗುಡಿ ಈ ಸಲ ಮಳೆಗಾಲದಲ್ಲಿ ಬೀಳುವ ಅಂದಾಜುಂಟು. ಅದಕ್ಕೆ ತಟ್ಟನೆ ಅವರು ಹಿಂದುಗಡೆ ಬಂದು ನೋಡಿ ನನ್ನ ಹತ್ರ ಅವರು ಮಾತಾಡಿದ್ದು 1-2 ತಿಂಗಳಾಗುವಾಗ ಒಂದು ದಾನಿಗಲೇ ಅವರಿಗೆ ಏನೋ ಒಂದು ದೇವರ ಪ್ರೇರಕ ರೂಪವಾಗಿ, ದೇವರ ಒಂದು ಅನುಗ್ರಹದಿಂದ, ದೇವರ ಪ್ರೇರಣೆಯಿಂದ ಅವರಿಗೆ ಬಂದು ಸಿಕ್ಕಿದ್ರು. ಅವರ ಒಂದು ಉದಾತ್ತವಾದ ಒಂದು ಕೊಡುಗೆಯಿಂದ ಆ ಒಂದು 2 ಗುಡಿಗಳು ಪುನರ್ನಿರ್ಮಾಣ ಆಗಲಿಕ್ಕೆ ಕಾರಣೀಭೂತರು ನಮ್ಮ ರವೀಂದ್ರನಾಥ ರೈ ಅವರು ಎಂದು ಹೇಳಲು ನಾನು ಈ ಸಂದರ್ಭದಲ್ಲಿ ಇಚ್ಛಿಸುತ್ತೇನೆ. ಅದೇ ರೀತಿ ಎದುರಿನ ಮುಖಮಂಟಪಕ್ಕೆ ನಮಗೆಲ್ಲ ಧೈರ್ಯ ಬರಲಿಲ್ಲ. ಧೈರ್ಯವನ್ನು ತುಂಬಿದವರು ಜನಾರ್ದನ ಹೊಳ್ಳರು ಮತ್ತು ರವೀಂದ್ರನಾಥ ರೈ ಅವರು. ನಾನು ಹೇಳಿದೆ, ಹೆಚ್ಚು ಅವರನ್ನು ಇದು ಮಾಡಿದ್ರೆ ಮತ್ತೆ ಹೊರಗೆ ಹೋಗುವ ನಮಗೆ ಅವರು ಕಿರಿಕಿರಿ ಮಾಡಲಿಕ್ಕೆ ಸಾಕು. ನಿಜವಾಗಲೂ ನಮಗೆ ಎಲ್ಲರಿಗೂ ಧೈರ್ಯ ಜನಾರ್ದನ ಹೊಳ್ಳರು ಮತ್ತು ರವೀಂದ್ರನಾಥ ರೈ ಅವರು ಎಂದು ಹೇಳಲು ಆ ಮುಖಮಂಟಪಕ್ಕೆ ಧೈರ್ಯ. ಅವರು ಯಾವ ರೀತಿ ಅವರ ಕಲ್ಪನೆ ಉಂಟೆಂದು ಹೇಳಲು ಅವರಿಗೆ ಅವರೀಗ ರವಿಯನ್ನ ಏನೋ ಒಂದು ನಮಗೆ ಧೈರ್ಯ ಕೊಟ್ಟಿದ್ದಾರೆ. ಅವರಿಗೂ ಮಗದೊಮ್ಮೆ ನಾನು ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ.
ಏನ ಇದೊಂದು ಬದಲಾವಣೆಯ ಪರ್ವಕಾಲ, ಇದು ನಮ್ಮ ನಿಮ್ಮೆಲ್ಲರ ಯೋಗ ಎಂದು ನಾನು ಭಾವಿಸ್ತೇನೆ. ಹೂ ಅರಳುವಂತೆ, ಸಮುದ್ರ ಅಬ್ಬರಿಸುವಂತೆ, ಬ್ರಹ್ಮಕಮಲ ಅರಳುವಂತೆ, ನಾವೆಲ್ಲ ಮತ್ತೊಬ್ಬರಿಗೆ ಸಮಾನವಾಗಿ ಮಾತಾಡುವಂತೆ ಯೋಗವು ಸಹ ತನ್ನಷ್ಟಕ್ಕೆ ತಾನು ತನ್ನ ಕ್ರಿಯೆಯನ್ನು ಮಾಡಿ, ತನ್ನ ಕೆಲಸವನ್ನು ಮಾಡಿ ಸಹಜವಾಗಿಯೇ ಅದು ಆಗಿಬಿಡುತ್ತದೆ. ಸೂರ್ಯ ಹುಟ್ಟುವುದು ಪೂರ್ವದಲ್ಲಿ ಆದರೆ ಪಶ್ಚಿಮದಲ್ಲಿ ಮುಳುಗ್ತಾನೆ. ಹಾಗೆಯೇ ಯೋಗ ಮತ್ತು ನಮ್ಮ ಅವಕಾಶ ಸೂರ್ಯ ಉದಯ ಆದಾಗೆ ಅದು ಯೋಗ ನಮಗೆಲ್ಲರಿಗೂ ಒಂದು ಬಂದೊದಗಿದೆ. ಬ್ರಹ್ಮಕಲಶೋತ್ಸವದ ಮುಖಾಂತರ ನಾವೆಲ್ಲ ಆ ಒಂದು ಪುಣ್ಯ ಕಾರ್ಯವನ್ನು ನೋಡುವಂತಹ ಸೌಭಾಗ್ಯ ನಮ್ಮೆಲ್ಲರಿಗೆ ಬಂದೊದಗುವುದಾಗ ನಾವು ಅದನ್ನು ಉಪಯೋಗಿಸಿಕೊಳ್ಳುವುದು ನಮ್ಮೆಲ್ಲರ ಕರ್ತವ್ಯ. ಮತ್ತು ದೇವರ ಮೇಲೆ ಶ್ರದ್ಧೆ ಇಟ್ಟು ನಾವು ಕರ್ತವ್ಯದಲ್ಲಿ ಮಾಡಿದರೆ ಮಾತ್ರ ಅದು ಸಾಧ್ಯ ಆಗಲಿಕ್ಕೆ ಆಗ್ತದೆ ಎಂದು ಹೇಳುತ್ತಾ, 1, 2, 4, 5 ಜನರಿಂದ ನಮಗೆ ಏನು ಮಾಡಲಿಕ್ಕೆ ಆಗುವುದಿಲ್ಲ. ಯಾವುದೇ ಒಂದು ಹಗ್ಗದಿಂದ ನಮಗೆ ಏನು ಮಾಡಲಿಕ್ಕೆ ಆಗುವುದಿಲ್ಲ. ಅದೊಂದು ಬಲಿಷ್ಠವಾದ ತೆಂಗಿನ ನಾರೊಂದು ದುರ್ಬಲವಾದರೂ ಅದು ಹಗ್ಗವಾಗಿ ರೂಪುಗೊಂಡಾಗ ಬಲಿಷ್ಠವಾದ ಆನೆಯನ್ನು ಸಹ ನಮಗೆ ಕಟ್ಟಿ ಹಾಕಬಹುದು. ಒಬ್ಬರಿಂದ ಇಬ್ಬರಿಂದ ಏನು ಮಾಡಲಿಕ್ಕೆ, ಎಲ್ಲರೂ ನಾವು ಒಟ್ಟುಗೂಡಿದಾಗ ಮಾತ್ರ ಒಂದು ಬ್ರಹ್ಮಕಲಶೋತ್ಸವಕ್ಕೆ ನಾವು ಸಿದ್ಧತೆ ಮಾಡಬಹುದು. ಆ ಮೂಲಕ ನಾವೆಲ್ಲರೂ ಒಂದಾಗೋಣ ಒಂದೊಂದು ಹೇಳುತ್ತಾ ಈ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಬಂದಿದ್ದೀರಿ. ಎಲ್ಲರ ಸಲಹೆ ಸೂಚನೆಗಳನ್ನು ನೀಡಿ ಒಳ್ಳೆಯ ಕಮಿಟಿಯನ್ನು ಮಾಡುವುದರ ಮುಖಾಂತರ ನಾವು ಕ್ಷೇತ್ರಕ್ಕೆ ನಾವೆಲ್ಲ ಕೂಡಿ ಸೋಮನಾಥ ಕ್ಷೇತ್ರ ಇಡೀ ಭಾರತ ದೇಶದಲ್ಲಿ 12 ಕ್ಷೇತ್ರದಲ್ಲಿ ಒಂದಾಗಿ ಮೆರೆಯಲಿ. ಆ ಮೂಲಕ ನಿಮ್ಮೆಲ್ಲರಿಗೂ ಶ್ರೀ ಸೋಮನಾಥನ ದೇವರ ಅನುಗ್ರಹ ಇರಲಿ ಎಂದು ಹೇಳುತ್ತಾ, ನಾವೆಲ್ಲರೂ ಒಂದೇ ಮನಸ್ಸಿನ ಏಕಚಿತ್ತದಿಂದ ನಾವು ಬಂದವರು. ಒಂದು ಕವಿ ಹೇಳ್ತಾರೆ, 2 ಜನ, ಒಬ್ಬ ಸಾಹುಕಾರ ಇದ್ದನಂತೆ. ಸಾಹುಕಾರ ಒಬ್ಬ ಜ್ಯೋತಿಷನ ಹತ್ರ, ಸನ್ಯಾಸಿ ಹತ್ರ ಹೇಳಿದನಂತೆ, ನಿನ್ನ ಸನ್ಯಾಸಿ ಎಷ್ಟು ಇದ್ರೂ ಸಹ ಜ್ಯೋತಿಷ ಇದ್ರೂ ಸಹ ನಾನು ನನ್ನ ಒಂದು ಆರ್ಥಿಕ ಸ್ಥಿತಿಯಿಂದ, ನನ್ನ ಫೈನಾನ್ಸಿನಿಂದ ನಿನ್ನನ್ನು ಲಗಡ್ ತೆಗಿತೇನಂತ. ಅದಕ್ಕೆ ಸನ್ಯಾಸಿ ಹೇಳಿದಂತೆ, ನನ್ನ ಬಿರುಗಣ್ಣಿನಿಂದ ಇದನ್ನೇ ನಾನು ನಾಶ ಮಾಡಿಬಿಡ್ತಾನೆ. 2 ಜನರಿಗೆ ಅಹಂಕಾರ ಆಗಿದ್ರೆ ದೇವರ ಚಿಂತೆಯೇ ಬೇರುಂಟು. ಅಹಂಕಾರ ಬಿಟ್ಟಿದ್ರೆ ಮಾತ್ರ ನಮಗೆಲ್ಲರಿಗೂ ದೇವರ ಅನುಗ್ರಹ ಪ್ರಾಪ್ತ ಆಗ್ತದೆ ಎಂದು ಹೇಳಿ ಅವಕಾಶಕ್ಕಾಗಿ ವಂದಿಸುತ್ತಾ ನನ್ನ ಪ್ರಸ್ತಾವನೆಯನ್ನು ಮುಗಿಸುತ್ತಾರೆ. ಸಮಿತಿ ಬ್ರಹ್ಮಕಲಶೋತ್ಸವಕ್ಕೆ ಉಪಸಮಿತಿಯನ್ನು ನೆಕ್ಸ್ಟ್ ನಮ್ಮ ಎಲ್ಲ ಕೆಲಸಗಳು, ಜೀರ್ಣೋದ್ಧಾರ ಕೆಲಸಗಳಾದ ನಂತರ ನಾವೆಲ್ಲ ಸೇರಿಕೊಂಡು ಈಗ ಎಲ್ಲ ಗ್ರಾಮದ ಈ ಆಯ್ಕೆಯಾದ ಸಮಿತಿಯವರು ಸಭೆ ಸೇರಿ ಆಯ್ಕೆ ಮಾಡುವಂಥದ್ದು. ಈಗ ಸೋಮೇಶ್ವರದಿಂದ ರಾಮದಾಸ್ 1, ದೇವದಾಸ್ ಕೊಲ್ಯ 2 ಆಯಿತು. ರಾಮದಾಸ್, ದೇವದಾಸ್ ಕೊಲ್ಯ, ಆಮೇಲೆ ಪಣಿಕರ್ ಸ್ವಲ್ಪ ಎದ್ದಿನಿಲ್ಲಿ, ದಿನೇಶ್ ಪಣಿಕರ್, ಆಮೇಲೆ ಪಿಲಾರಿಂದ ದೀಪಕ್ ಪಿಲಾರ್, ರಾಜೇಶ್ ಉಚ್ಚಿಲದಿಂದ, ಯತೀಶ್ ಸೋಮೇಶ್ವರ, ಯೋಗೀಶ್ ಸೋಮೇಶ್ವರ, ಎದ್ದು ನಿಲ್ಬೇಕು. ರವಿಶಂಕರ್, ಈಗ 2 ಮಹಿಳೆಯರು, ಕುಂಪಲ ಸೈಡಿಂದ ನೋಡ ಯಾರು, ಸೋಮೇಶ್ವರ ಗ್ರಾಮದ ಕುಂಪಲ ಸೈಡಿಂದ ದಯವಿಟ್ಟು ಕುಂಪಲದಿಂದ ಯಾರು ಇಲ್ವಾ? ಸೋಮೇಶ್ವರ ಗ್ರಾಮಕ್ಕೆ ಸಂಬಂಧಪಟ್ಟ ಕುಂಪಳದಿಂದ ಜಯಂತ್ ಕಾಪಿಕಾಡ್, ಗುಣವತಿ ಆಚಾರ್, ಲಲ್ಲಿ ಸರಸ್ವತ್ ಆನಂದಾಶ್ರಮ ಕಾಲೋನಿ ನಿಲ್ಬೇಕು. ಮತ್ತೆ ಯಾರಾದರೂ ಹೆಂಗಸರು ಉತ್ಸಾಹಿಗಳಿದ್ದರೆ ಸೇರಿಕೊಳ್ಳಿ, ಹೇಳಿ, ಹೆಸರು ಹೇಳಿ. ಮತ್ತೆ ನೀವು ಹೇಳಿ. ಚಂದ್ರಾಸ್ ಶೆಟ್ಟಿ ಸುಲೆಂಜಿಯವರು,
ಪಲ್ಲೆ ಚಂದ್ರಾಸ್ ಈಗ ಕೋಟೆಕಾರರಿಂದ ಮುತ್ತಣ್ಣ ಶೆಟ್ಟರಿಗೆ ಅವರಿಗೆ ಜವಾಬ್ದಾರಿ. ಅವರು 10 ಜನ 8 ಜನ ಮಹಿಳೆಯರು, 4+10 ಇದ್ರೆ 10, 2 ಹೆಂಗಸರು, ಅವರ ಜವಾಬ್ದಾರಿ, ಮುತ್ತಣ್ಣನಿಗೆ ಜವಾಬ್ದಾರಿ. ಆಮೇಲೆ ಉಳ್ಳಾಲ ಈ ಉಳ್ಳಾಲದಿಂದ ರಘುರಾಮ್ ಶೆಟ್ಟಿ, ಈಗ ನೀವು ಇಬ್ಬರು ಇದ್ದೀರಿ. ಈಗ ರಘುರಾಮ್ ಶೆಟ್ಟಿ, ಆಮೇಲೆ ಅಲ್ಲಿ ಯಾರಿದ್ದಾರೆ ಉಳ್ಳಾಲ, ಬಾಲಕೃಷ್ಣ, ಉಳ್ಳಾಲ ಗೊತ್ತು, ಯಾವುದು ಕರ್ಮರು ನೋಡಿ. ಉಳ್ಳಾಲದವರು ದಯವಿಟ್ಟು ಕೈ ಎತ್ತಿ. ಉಳ್ಳಾಲದವರು ಆನಂದ ಶೆಟ್ಟಿ ಹೆಸರು ಸತ್ಯವತಿ ಜೇಟ್ಲಿ, ದೇವಕಿ ಆರ್ ಉಳ್ಳಾಲ್ ಇದಾರಲ್ಲ. ಆಮೇಲೆ ಯಾರಿದ್ದಾರೆ? ಶಶಿಕಾಂತಿ. ಮತ್ತೆ ಒಂದು ಫೋನ್ ನಂಬರ್ ಕೊಡಿ. ಎಲ್ಲ ಫೋನ್ ನಂಬರ್ ನಿಮ್ದು ಇಲ್ಲಿ ಕೊಡಿ ಹೋಗುವಾಗ. ರಘುರಾಮ್ ಶೆಟ್ಟಿ, ಆನಂದ್ ಶೆಟ್ಟಿ, ಆಮೇಲೆ ಸದಾನಂದ ಬಂಗೇರ, ದಾಮೋದರ್ ಉಳ್ಳಾಲ್, ಕೆಲಸಗಳ ಪ್ರಚಾರ ಆಗಬೇಕು. ಇನ್ನೊಂದು ಆರ್ಥಿಕವಾಗಿ ಕೂಡ ನಾವು ಅದಕ್ಕೆ ಸಪೋರ್ಟ್ ಕೊಡುವಂಥ ಒಂದು ಟೀಮ್ ಆಗಿರಬೇಕು. ಮತ್ತು ಎಲ್ಲ ಕೆಲಸಗಳಲ್ಲಿ ಅಂದರೆ ಜಾಸ್ತಿ ಇಲ್ಲಿ ಸಭೆಗಳನ್ನು ಕರೆದಾಗ ಆ ಸಭೆಗಳಿಗೆ ತಪ್ಪದೆ ಹಾಜರಾಗುವಂಥದ್ದು. ಗ್ರಾಮದಿಂದ 1-2 ಜನ ಏನಾದರೂ ತಪ್ಪಿಸಿ ತೊಂದರೆ ಇಲ್ಲ. ಆದರೆ ಒಂದು ಗ್ರಾಮದಿಂದ ನಾವು ಇಲ್ಲಿ ಸಭೆ ಕರೆಯುವಾಗ 0 ಹಾಜರಾತಿ ಆದರೆ ಅದಕ್ಕೆ ತೊಂದರೆ ಆಗ್ತದೆ. ಆದ್ದರಿಂದ ಆದಷ್ಟು ಸ್ವಲ್ಪ ಇದಕ್ಕೆ ಆ ಸಮಯಾವಕಾಶವನ್ನು ಕೊಡುವವರು ಈ ಸಮಿತಿಯಲ್ಲಿ ಮುಂದೆ ಬರಬೇಕಂತೇಳಿ ಕೇಳ್ಕೊಳ್ತಾ ಇದ್ದೇನೆ. ಸೋಮೇಶ್ವರ ಗ್ರಾಮಡ್, ರಾಮದಾಸ್ ಸೋಮೇಶ್ವರ, ದೇವದಾಸ್ ಕೊಲ್ಯ, ದಿನೇಶ್ ಪಣಿಕರ್, ದೀಪಕ್ ಪಿಲಾರ್, ರಾಜೇಶ್ ಉಚ್ಚಿಲ್, ಯತೀಶ್ ಸೋಮೇಶ್ವರ, ಚಿದಾನಂದ ಉಚ್ಚಿಲ್, ಪ್ರಶಾಂತ್ ಗಟ್ಟಿ ಕೊಲ್ಯ, ಯೋಗೀಶ್ ಸೋಮೇಶ್ವರ, ರವಿಶಂಕರ್ ಸೋಮೇಶ್ವರ, ಜಯಂತ್ ಕಾಪಿಕಾಡ್, ಗುಣಮತಿ ಆಚಾರ್, ಲಲ್ಲಿ, ಮಮತಾ ವಾಸುಗೋಪಾಲ್, ಬೊಕ ಸುಕೇಶ್ ಇದು ಜನ ಪುದರ್ ಪಾಡ್ದು. ನಾನು ಓವನ್ಲ ಏರಿಯಾ ಸೋಮೇಶ್ವರ ಬಾಕಿ ಆದಿತ್ತಂದ ನಮ್ಮ ಸೋಮೇಶ್ವರ ಸೇ ಪುದರ್ ಪಾಡ್ದ ಆಲ್ರೆಡಿ. ಮುತ್ತಣ್ಣ ಶೆಟ್ಟಿ ಯಾರು ಒಂಚೂರು ಜನ ಮಂತ ಪಂಪೆ ಬಂತಾರೆ ಒಂದು 4 ದಿನ ಬಿಡ್ದು. ఒక సతీష్ బండారి అన్న బుధర్ పాడుతుంది ಬೇತೆ ಏರಣ್ಣ ನಮ್ಮ ಸಬೇಟ್ ಏರಣ್ಣ ಇಂಟ್ರೆಸ್ಟೆಡ್ ಇತ್ತು ದಯಮಂತ ಪಲ್ಲೆ ಕೋಟೆಕರ ಮಾಡು ಪಾಡ್ಕ ಮುತ್ತಣ್ಣ ಶೆಟ್ಟಿ ಬೊಕ್ಕ ಕೊರ್ಪೇನ್ ಆಡ್ ಮಾಡ್ಬೇಕು ನಮ್ಮ ಬೇತೆ ಏರಣ್ಣ ಎಕ್ಸ್ಟ್ರಾ ರಘುರಾಮ್ ಶೆಟ್ಟಿ ಬೊಕ್ಕ ಆನಂದ್ ಶೆಟ್ಟಿಗೆ ಇನ್ಚಾರ್ಜ್ ಕೊಡ್ತಾರೆ. ಪ್ಲಸ್ ಇನ್ ಅಡಿಷನ್ ಸತ್ಯವತಿ ಜೆ.ಕೆ, ಶಶಿಕಾಂತಿ, ಉದಯ ಆರ್.ಕೆ, ಪ್ರಶಾಂತ್ ಕಾಪಿಕಾಡ್, ಮೋಹನ್ ದಾಸ್ ಓವರ್ ಬ್ರಿಡ್ಜ್, ಪುರುಷೋತ್ತಮ ಗಟ್ಟಿ, ನಂದಿನಿ ಓವರ್ ಬ್ರಿಡ್ಜ್ ಅಲ್ಪ, ಹೇಮಾ ಕಾಪಿಕಾಡ್, ಸುರೇಶ್, ಶ್ರೀಜಿತ್ ಗಟ್ಟಿ, ಶೋಭಾ, ಬೊಕ್ಕ ಉದಯ್ ಗಟ್ಟಿ ಪಿಲಾರ್, ಬೊಕ್ಕ ಗೀತಾ. ಈದ್ ಬುಧರ್ ಬಾಯ್ದು ಸಾಧಾರಣ 15 ಬುಧರ್ ಉಂಟು. ಹಾಂ ಕೊಡೆ ಕರ್ದ ಇತ್ತ ಸದ್ಯಕ್ಕೆ 7 ಜನ ಉಂಟು. ಬೊಕ್ಕ ಮುತ್ತಣ್ಣ ಶೆಟ್ಟಿ ಅಂತ ಅವಳು ಕೋಟೆಗಾರ ಗ್ರಾಮವು ಗೀತಾ ಅಡ್ಕಬೈಲ್ ಪುದರೊಂದು ಬಾಕಿ ಆಡ ಕೋಟೆಗಾರ ಗ್ರಾಮವು ಗೀತಾ ಅಡ್ಕಬೈಲ್, ಶೋಭಾ ಓಂ ಪ್ರಕಾಶ್, ಭಾರತಿ ಅಡ್ಕ, ಶೋಭಾ ಓಂ ಪ್ರಕಾಶ್ ಉಳ್ಳಲಾಗತ್ತಲ್ಲ. ಸೋಮನಾಥ ದೇವರು ಅವೃತ ಸ್ಥಾನಕ್ಕೆ ಹೋಗುವಂಥ ಆ ದಾರಿಯಲ್ಲಿ ಇಲ್ಲಿ ಮೂಡ ಸೈಟೆಲ್ಲ ಇದೆ. ಅಲ್ಲಿ 3ನೇ ಕ್ರಾಸ್ ರೋಡಲ್ಲಿ ಎಂಡಲ್ಲಿ ಉಳ್ಳಾಲ ನಗರಸಭೆಯವರು ಈ ವೇಸ್ಟ್ಗಳನ್ನೆಲ್ಲ ಹಾಕಿ ಅಲ್ಲಿ ಡಿವೈಡ್ ಮಾಡಿಕೊಂಡು ಅದನ್ನು ಓಮಂಜಿಗೆ ಇಟ್ಕೊಂಡು ಹೋಗ್ತಿದ್ರು. ಅದರಲ್ಲಿ ವಾಸನೆ ಬಂದು ಮೊನ್ನೆ ಇತ್ತೀಚೆಗೆ ನಾವು ಅಲ್ಲಿ ಗ್ರಾಮಸ್ಥರೆಲ್ಲ ಸೇರಿಕೊಂಡು ಆಸ್ಪತ್ರೆ ಸೇರಿಗಳಲ್ಲಿ ಒಂದು ಪ್ರತಿಭಟನೆಯನ್ನು ಮಾಡಿ ಅದೀಗ ಸದ್ಯಕ್ಕೆ ನಿಂತಿದೆ.
ಆದರೆ ಅದನ್ನು ಸಂಬಂಧಪಟ್ಟ ಎಲ್ಲ ದೇವಸ್ಥಾನದ ಕಡೆಯಿಂದ ಬ್ರಹ್ಮಕಲಶ ಸಮೇತ ಎಲ್ಲ ಅದಕ್ಕೆ ಸೂಕ್ತ ವ್ಯವಸ್ಥೆಯನ್ನು ಮಾಡಬೇಕು. ಇನ್ನು ಮುಂದಕ್ಕೆ ಅಲ್ಲಿ ಯಾವುದೇ ರೀತಿಯ ಕಸಕಡ್ಡಿ ಅದನ್ನು ತಂದು ಹಾಕುವಂಥ ಅದು ಆ ಕಸಕಡ್ಡಿಯಲ್ಲಿ ಅವರು ವಿಂಗಡಣೆ ಮಾಡಿದರೂ ಕೂಡ ಅದು ಕೆರೆಗೆ ಅಥವಾ ದೇವರು ಹೋಗುವ ಸ್ಥಳದಲ್ಲಿ ಮತ್ತು ಅಲ್ಲಿ ವಾಸಿಸುವ ಅವರು ಜಾಸ್ತಿ ಸದ್ಯಕ್ಕೆ ಈಗ ನಿಂತಿದೆ. ಇದೊಂದು ಎಲ್ಲರ ಗಮನಕ್ಕೆ ಅಂದರೆ ಅಲ್ಲಿ ಸಂಬಂಧಪಟ್ಟ ಅಲ್ಲಿ ಆಸ್ಪಾಸಿನವರು ಹೇಳಲಿಕ್ಕೆ ಹೇಳಿದರು, ಇದನ್ನು ಕೂಡ ಒಂದು ಹೇಳಿಬಿಡಿ ಅಂತೇಳಿ. ಅಲ್ಲಿ ದೇವಸ್ಥಾನ ಮೂಡದ 3ನೇ ಕ್ರಾಸ್ ರೋಡಲ್ಲಿ ಈಗ ನಿಂತಿದೆ, ಅಲ್ಲೊಂದು ಶೆಡ್ ಎಲ್ಲ ಹಾಕಿದ್ದಾರೆ. ದಯವಿಟ್ಟು ಆ ಸಂಬಂಧ ಎಲ್ಲರೂ ಇದನ್ನು ಗಮನಕ್ಕೆ ತಗೊಳ್ಬೇಕಂತೇಳಿ ಕೇಳಿಕೊಳ್ತೇನೆ. ಭೂತನಾಥಾಯ ವಿದ್ಮಹೇ ಭವಪುತ್ರಾಯ ಧೀಮಹಿ ತನ್ನತ್ ಶಾಸ್ತ್ರ ಪ್ರಚೋದಯಾತ್. ಸೋಮನಾಥನ ಸಾನ್ನಿಧ್ಯವನ್ನು ಸ್ಮರಿಸಿಕೊಳ್ಳುತ್ತಾ ಸೋಮನಾಥ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಗ್ರಾಮಗಳ ಪ್ರತಿನಿಧಿಗಳಾದ ನಿಮ್ಮನ್ನು, ಅದೇ ರೀತಿ ವೇದಿಕೆಯಲ್ಲಿರುವಂತಹ ಸರ್ಕಾರದ ವತಿಯಿಂದ ಇರುವಂತಹ ಕಾರ್ಯನಿರ್ವಹಣಾಧಿಕಾರಿಗಳೇ, ದೇವಸ್ಥಾನದ ವ್ಯವಸ್ಥಾಪನಾ ಮಂಡಳಿಯ ಅಧ್ಯಕ್ಷರೇ, ಬ್ರಹ್ಮಕಲಶೋತ್ಸವ ಹಾಗೂ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರೇ ಹಾಗೂ ಇಲ್ಲಿ ನೆರೆದಿರುವಂತಹ ಸಮಸ್ತ ಬಾಂಧವರೇ, ಯಥಾ ಭಾವಂ ತಥಾ ಲಿಂಗಂ ಯಥಾ ಭಕ್ತಿ ತಥಾ ಸಿದ್ಧಿ ಅಂತ ನೀವೆಲ್ಲ ಕೇಳಿರ್ಬೋದು. ಭಾವನೆಗೆ ಅನುಸಾರವಾಗಿ ನಮಗೆ ಲಿಂಗದಲ್ಲಿ ನಾವು ದೇವರನ್ನು ಕಾಣಲಿಕ್ಕಾಗ್ತದೆ. ಸೋಮಾಯ ನಕ್ಷತ್ರಾಧಿಪತಯೇ ಅಂತ ಹೇಳುತ್ತಾರೆ. ಸೋಮ ನಕ್ಷತ್ರಗಳಿಗೆ ಅಧಿಪತಿ. ನಾವೆಲ್ಲ ಒಂದೊಂದು ನಕ್ಷತ್ರಗಳಲ್ಲಿ ಜನ್ಮ ತಾಳಿದವರು. ಒಂದೊಂದು ನಕ್ಷತ್ರ ನಮ್ಮ ಜನ್ಮದೊಟ್ಟಿಗೆ ಅದು ಸೇರಿಕೊಂಡಿದೆ. ನಮ್ಮಲ್ಲಿರುವಂತಹ ಆ ಸಂಬಂಧ, ಆ ಸೋಮನಿಗೆ ಅಧಿಪತಿ ಯಾರು ಅಂತ ಕೇಳಿದರೆ ಸೋಮನಾಥ. ಆಗ ಈ ನಕ್ಷತ್ರಗಳನ್ನೆಲ್ಲವನ್ನೂ ನಿಯಂತ್ರಿಸುವಂತಹ ಒಂದು ಅಮೋಘವಾದಂತಹ ಶಕ್ತಿ ಸೋಮನಾಥನಲ್ಲಿದೆ. ಸೋಮಾಯ ನಕ್ಷತ್ರಾಧಿಪತಿ ಅಂತ ಹೇಳಿದ ಹಾಗೆ ಆ ಸೋಮನಾಥನ ಸಾನ್ನಿಧ್ಯದಲ್ಲಿ ನಾವೆಲ್ಲ ಒಟ್ಟಿಗೆ ಸೇರಿದ್ದೇವೆ. ಬಹುಶಃ ನನ್ನ ದೃಷ್ಟಿಗೆ ಸಂಖ್ಯೆ ಕಡಿಮೆ, ಸುಮಾರು 7 ಗ್ರಾಮ ನಮ್ಮ ಈ ಒಂದು ಸೋಮನಾಥ ದೇವಸ್ಥಾನದ ವ್ಯಾಪ್ತಿಗೆ ಬರ್ತದೆ. ಅದರೊಟ್ಟಿಗೆ ವಿಶೇಷವಾಗಿ ತಲಪಾಡಿ ಹಾಗೂ ಕಿನ್ಯ ಗ್ರಾಮವನ್ನು ಕೂಡ ಸೇರಿಸಿಕೊಂಡಿದ್ದೇವೆ. ಈ ಒಂದು ಸೋಮನಾಥನ ಸಾನ್ನಿಧ್ಯಕ್ಕೆ ಅದೆಷ್ಟು ಇತಿಹಾಸವಿದೆ, ಅದೆಷ್ಟು ಹಿನ್ನೆಲೆ ಇದೆ, ಧಾರ್ಮಿಕವಾದಂತಹ ಅದೆಷ್ಟು ಔಚಿತ್ಯವಿದೆ ಎಂಬುದು ನಿಮಗೆಲ್ಲ ಅನುಭವಿಸಿ ತಿಳಿದ ವಿಚಾರ. ಸುಮಾರು 15 ವರ್ಷಗಳ ಹಿಂದೆ ದೇವಸ್ಥಾನವನ್ನು ನವೀಕರಣ ಮಾಡಬೇಕು ಎಂಬ ಸಂಕಲ್ಪವಿತ್ತು. ಒಂದು ಗೊಂದಲವಾದಂತಹ ಒಂದು ವಾತಾವರಣ ಅದೆಲ್ಲ ಕಡೆಯಲ್ಲಿದ್ದದ್ದೇ. ಅಂತೂ ಆ ಸೋಮನಾಥ ಎಲ್ಲ ಗೊಂದಲಗಳನ್ನು ಮೆಟ್ಟಿ ನಿಂತು ಒಂದಿಷ್ಟು ವೈಭವವಾದಂತಹ ಒಂದು ಆಲಯವನ್ನು ನಮ್ಮಿಂದ ಕಟ್ಟಿಸಿಕೊಳ್ಳುತ್ತಾನೆ. ಅದು ಹೇಗೆ ಆಯಿತು ಅಂತ ಕೇಳಿದರೆ ಅವತ್ತು ಕೆಲಸ ಮಾಡಿದವರು ಅಂತ ಕೇಳಿದರೆ ಅದು ಹೇಗಾಯಿತು ಅಂತ ಕೇಳಿದರೆ ಅದು ಸೋಮನಾಥನೇ ಮಂತ್ನಿ, ಎಂಕೃದಲ ಮಂತ್ನಿ ಅಂತ ಮಾತು ಪ್ರತಿಯೊಬ್ಬರ ಬಾಯಲ್ಲಿ ಅವತ್ತು ಬರ್ತಾ ಇತ್ತು. ಯಾಕೆಂತ ಕೇಳಿದರೆ ಆ ಸೋಮನಾಥ ಎಂಬುದು ನಮಗೆ ಶಕ್ತಿ ಕೇಂದ್ರ. ನಮಗೆ ಶಕ್ತಿ ಕೊಡ್ತಾನೆ. ನಮಗೆ ತಿಳಿಯದೆಯೇ ನಾವು ನಮ್ಮ ಶಕ್ತಿಯಲ್ಲಿ ನಾವು ಕಾರ್ಯಪ್ರವೃತ್ತರಾಗ್ತೇವೆ. ದೇವಸ್ಥಾನ ಎಂಬುದು ನಮ್ಮ ಹಿರಿಯರು ಸಂಕಲ್ಪ ಮಾಡಿಕೊಟ್ಟದ್ದ ಹಾಗೆ ನಮಗೆ ಶಕ್ತಿ ಕೊಡುವಂತಹ ಕೇಂದ್ರ. ಅದು ನಿಮಗೆ ಸಾಮಾನ್ಯವಾಗಿ ಒಂದು ಮಿಷಿನ್ ಹಿಡ್ಕೊಂಡು ಅಥವಾ ಒಂದು ಆ್ಯಪ್ ಹಿಡ್ಕೊಂಡು ಇಲ್ಲಿ ಶಕ್ತಿ ಉಂಟಾ ಅಂತ ಕೇಳಿಕೊಂಡು ಹೊರಟ್ರೆ ಅದು ಸಿಗುವಂಥದ್ದಲ್ಲ. ಅದರಲ್ಲಿ ಯಾರೋ ಒಬ್ಬ ವಿಜ್ಞಾನಿ ಇಲ್ಲಿ ಶಕ್ತಿ ಎಷ್ಟು ಉಂಟು ನೋಡಲಿಕ್ಕೆ ಒಂದು ಮಿಷಿನ್ ಹಿಡ್ಕೊಂಡು ಬಂದಂತೆ ದೇವಸ್ಥಾನದಲ್ಲೆಲ್ಲ. ಅಂದರೆ ಅವನಿಗೆ ಹೇಳಿದಂತೆ ಅದರಲ್ಲಿ ಇಲ್ಲಿ ಶಕ್ತಿ ಅಂಥದ್ದಿಲ್ಲ ಅಂತ. ಆದರೆ ನಿರಂತರವಾಗಿ ದೇವಸ್ಥಾನಕ್ಕೆ ಬರುವವರು, ದೇವಸ್ಥಾನಕ್ಕೆ ಸೋಮವಾರ ತಪ್ಪದೆ ಇಲ್ಲಿ ದೇವಸ್ಥಾನಕ್ಕೆ ಬಂದು ಆ ಸೋಮನಾಥನ ದರ್ಶನ ಪಡೆದು ಹೋಗುವವರಿಗೆ ಗೊತ್ತು ಆ ಸೋಮನಾಥನ ಶಕ್ತಿ ಏನು ಅಂತ. ಕೆಲವರು ಅವರ ಗ್ರಹಚಾರ ದೋಷಕ್ಕೆ ಸರಿಯಾಗಿ ಕರ್ಮವನ್ನು ಮಾಡದಾಗ ಅವರಿಗೆ ಕೆಲವೊಮ್ಮೆ ಅದು ಶಕ್ತಿ ಏನಿಲ್ಲ ಅಂತ ಅನಿಸ್ಬೋದು. ಆದರೆ ಭಾರತ ಕರ್ಮಭೂಮಿ. ಕರ್ಮ ಸಿದ್ಧಾಂತದಲ್ಲಿಯೇ ನಾವು ಬಾಳುವವರು. ಕರ್ಮ ಮಾಡೋದು ನಮ್ಮ ಅಧಿಕಾರ ಮತ್ತು ಕರ್ತವ್ಯ. ನಾವು ಕರ್ತವ್ಯ ಮಾಡಿದರೆ ಮಾತ್ರ ನಮ್ಮ ಅಧಿಕಾರವನ್ನು ನಮಗೆ ಕೇಳಲಿಕ್ಕಾಗ್ತದೆ. ಯಾವುದೇ ಸಂದರ್ಭದಲ್ಲಿ ರಾಜ್ಯದಲ್ಲಿ ನಮಗೆ ನಮ್ಮ ಅಧಿಕಾರ ಕೊಡಿ ಅಂತ ಕೇಳುವಾಗ ಅದರ ಹಿಂದೆ ಆ ನಾಣ್ಯದ ಹಿಂದೆ ಅದರಲ್ಲಿ ಕರ್ತವ್ಯ ಕೂಡ ಬರೆದಿದ್ದಾರೆ. ಕರ್ತವ್ಯ ಮಾಡದವನಿಗೆ ಅಧಿಕಾರ ಕೇಳುವ ಅವಕಾಶ ಇರುವುದಿಲ್ಲ. ನಾವೆಲ್ಲ ನಮ್ಮ ಕರ್ತವ್ಯವನ್ನು ನಾವು ಮಾಡ್ತಾ ಹೋದಾಗ ಈ ಸೋಮನಾಥನ ಈ ಶಕ್ತಿ ಕೇಂದ್ರವನ್ನು ನಾವೆಲ್ಲರೂ ಒಟ್ಟಿಗೆ ಸೇರಿಕೊಂಡು ಕೈ ಜೋಡಿಸಿದಾಗ ಆ ನಮ್ಮ ಕರ್ತವ್ಯವನ್ನು ನಾವು ಮಾಡಿದಂತಾಗ್ತದೆ. ಇಲ್ಲಿ ಎಲ್ಲರ ಹೆಸರು ಎತ್ತಿ ಹೇಳ್ತಾ ಇದ್ದರು. ನಿಜವಾಗಿಯೂ
ಯಾರಾದರೂ ನನ್ನ ಹೆಸರು ಕರೀತಾರಾ ಅಂತ ಕೇಳಿಕೊಂಡು ಕೂತ್ಕೊಂಡವರು ಇರ್ಬೋದು. ಆದರೂ ಕೂಡ ತಾನಾಗಿಯೇ ನಾನು ಬಂದು ನಾನು ಸೋಮನಾಥನ ಸೇವೆಯಲ್ಲಿ ನಾನು ತೊಡಗಿಸಿಕೊಳ್ಳುತ್ತೇನೆ ಅಂತ ಯಾರು ಮನೋವೃತ್ತಿಯಲ್ಲಿ ಬಂದಿದ್ದಾರೋ ಅವರಿಗೆ ಖಂಡಿತವಾಗಿಯೂ ಸೋಮನಾಥನ ಈ ಒಂದು ಸೇವೆಯ ಅವಕಾಶ ಅದು ಸಿಕ್ಕಿದರೆ ಅದವರ ಈ ಜನ್ಮದ ಪುಣ್ಯ. ಯಾಕೆಂತ ಕೇಳಿದರೆ ದೇವಸ್ಥಾನದ ಕ್ರಿಯೆಯಲ್ಲಿ ಭಾಗವಹಿಸುವುದಂದರೆ ಅದೊಂದು ಪುಣ್ಯ ಮಾಡಿದ ಈ ಕಲಿಯುಗದಲ್ಲಿ ಅದೊಂದು ಪುಣ್ಯದ ಕೆಲಸ. ಯಾಕೆಂದರೆ ನಮಗೆ ತಿಳಿಯದಂತೆಯೇ ನಾವು ಆ ದೇವಸ್ಥಾನದ ಪ್ರಕ್ರಿಯೆಯಲ್ಲಿ, ದೇವಸ್ಥಾನದ ಆಚಾರಗಳಲ್ಲಿ, ದೇವಸ್ಥಾನದ ಉತ್ಸವಗಳಲ್ಲಿ, ದೇವಸ್ಥಾನದ ನಿತ್ಯ ನಿಮಿತ್ಯಾದಿಗಳಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡಾಗ ನಮಗೆ ತಿಳಿಯದಂತೆಯೇ ನಮ್ಮಲ್ಲಿ ಒಂದು ದೈವಿಕವಾದಂತಹ ಶಕ್ತಿ ಇರುವಿಕೆಯನ್ನು ನಮಗೆ ಅರ್ಥ ಮಾಡಿಕೊಳ್ಬೋದು. ಅಂತಹ ಇರುವಿಕೆಯನ್ನು ನಮ್ಮಲ್ಲಿರುವಂತಹ ದೈವಿಕವಾದಂತಹ, ಆಧ್ಯಾತ್ಮಿಕವಾದಂತಹ ಹಾಗೂ ಭೌತಿಕವಾದಂತಹ ಶಕ್ತಿಯ ಇರುವಿಕೆಯನ್ನು ತಿಳಿಸಿಕೊಡುವುದು ದೇವಸ್ಥಾನಗಳು. ಆ ದೇವಸ್ಥಾನಗಳನ್ನು ನಮ್ಮ ಶಕ್ತಿ ಕೇಂದ್ರವಾಗಿ ಉಳಿಸಿಕೊಳ್ಳಬೇಕು. ನೀವೆಲ್ಲರೂ ಪ್ರಬದ್ಧರಾಗಿದ್ದೀರಿ. ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಈ ಒಂದು ಮಹತ್ ಕಾರ್ಯದಲ್ಲಿ ದೊಡ್ಡ ದೊಡ್ಡ ಯೋಜನೆಗಳಿದೆ. ಆದರೆ ಇಲ್ಲಿ ಇರುವಂತಹ ಸಂಪತ್ತು ಬಹಳ ಕಡಿಮೆ. ಹೇಳಲಿಕ್ಕೆ ಸೋಮನಾಥ 4 ಗ್ರಾಮದ ದೇವಸ್ಥಾನ, ಇಲ್ಲಿಯ ಸಂಪತ್ತು ಕ್ರೋಢೀಕರಣ ನೋಡಿದರೆ ಅದು ಈ ಹೆಸರಿಗೆ ತಕ್ಕ ಅಲ್ಲಿ ಸಂಪತ್ತು ಕ್ರೋಢೀಕರಣ ಇದೆ ಅಂತ ನಮ್ಮ ಅಧಿಕಾರಿಗಳು ಹೇಳಬೇಕು. ಅಂತೂ ಈ ಒಂದು ಕಟ್ಟಡ ಸುಮಾರು 1 ವರ್ಷ ಕಳೆಯಿತು ಶಿಲಾನ್ಯಾಸ ಆಗಿ. 1.5 ವರ್ಷ ಆಯಿತು. ಸೋಮನಾಥನ ಹೆಸರಲ್ಲಿ ಇಲ್ಲಿ 6 ತಿಂಗಳೊಳಗೆ ಆಗಬೇಕಾದಂಥ ಕೆಲಸ ಆಗಿತ್ತು. ಯಾಕೆ ಹಿನ್ನೆಲೆ ಬಂತು ಎಂಬುದು ಅದು ನಾವೇ ಸ್ವಲ್ಪ ಹಿಂಜರಿಯುವುದು ಅಥವಾ ನಮ್ಮ ಹಿಂಜರಿಕೆ ಹಾಗೆ ಆಗಬಾರ್ದು. ಅದರಲ್ಲಿ ಯಾರೆಲ್ಲ ಪ್ರವೃತ್ತರಾಗಿದ್ದಾರೆ ಅವರ ಬೆನ್ನು ಹಿಂದೆ ನಿಂತುಕೊಂಡು ನಮ್ಮ ಕೈಲಾದಷ್ಟು ಸಹಾಯವನ್ನು ನಾವು ಮಾಡಬೇಕು. ಎದುರಿಗೆ ರಾಜಗೋಪುರ ಆಗಬೇಕು, ಅದೇ ರೀತಿ ವಸಂತ ಮಂಟಪ ಆಗಬೇಕು, ಸುಸಜ್ಜಿತವಾಗಿ ಈ ಒಂದು ಕಲ್ಯಾಣ ಮಂಟಪ ಅಥವಾ ಈ ಸಭಾಭವನವನ್ನು ಅದನ್ನು ಪೂರ್ತಿಗೊಳಿಸಬೇಕು. ಅದೇ ರೀತಿ ಗಣಪತಿ ಸಾನ್ನಿಧ್ಯವನ್ನು ಪುನಃ ಅದನ್ನು ಜೋಡಣೆ ಮಾಡಬೇಕು. ಹಾಗೆ ಮಹಾವಿಷ್ಣು ಸಾನ್ನಿಧ್ಯ ಮತ್ತು ಗೋಪಾಲಕೃಷ್ಣ ಸಾನ್ನಿಧ್ಯವನ್ನು ಪುನರ್ನಿರ್ಮಾಣ ಮಾಡಿ ಪ್ರತಿಷ್ಠೆ ಮಾಡಬೇಕು. ಇದೆಲ್ಲ ಒಂದು ದೊಡ್ಡ ಮೊತ್ತದ ಆರ್ಥಿಕ ಸಹಾಯವನ್ನು ಬೇಡುತ್ತದೆ. ಆಗ ನಾವೆಲ್ಲರೂ ಕೈ ಜೋಡಿಸಬೇಕು. ಹಾಗೆ ಈ ಒಂದು ಗೋಪುರ ನಿರ್ಮಾಣದಲ್ಲಿ ಕೊಳ್ಳರು ಬಹಳ ಮುತುವರ್ಜಿ ವಹಿಸಿದ್ದಾರೆ. ಅವರ ಹತ್ರ ಒಂದು ದೊಡ್ಡ ಟೀಮೇ ಇದೆ. ಅವರು ಅದನ್ನು ಒಂದಿಷ್ಟು ತಿಂಗಳೊಳಗೆ ನಾನು ಮಾಡಿಕೊಡ್ತೇನೆ ಅಂತೇಳಿ ಅವರು ಅದನ್ನು ಅಷ್ಟು ವಿಶ್ವಾಸದಲ್ಲಿ ಹೇಳಿದ್ದಾರೆ. ಹೊಳ್ಳರೆ ಇಷ್ಟು ದಿವಸ ಅದರಲ್ಲಿ ನಂದು ಬೇಗ ಆಗ್ತದೆ ಅಂದರೆ ಅವರ ಆತ್ಮವಿಶ್ವಾಸ ಅದು. ಅಂದರೆ ಅವರ ಎಲ್ಲಿಂದ ಹಣ ಕ್ರೋಢೀಕರಿಸಿದೆ ಎಂಬುದು ಕೂಡ ಅವರಿಗೆ ಬಿಟ್ಟದ್ದು. ಆದರೂ ಕೂಡ ನಾವು ಅವರೊಟ್ಟಿಗೆ ಕೈ ಜೋಡಿಸಬೇಕಾದದ್ದು, ನಾವು ಅವರಿಗೆ ಋಣಿಗಳಾಗಬಾರ್ದು, ನಾವು ಅವರ ಋಣವನ್ನು ನಾವು ತೀರಿಸಬೇಕಾಗುತ್ತದೆ ಅಲ್ವಾ? ಹಾಗೆ ಯಾರತ್ರೂ ನಾವು ಈ ಸೋಮನ 7 ಗ್ರಾಮಕ್ಕೆ ನಾವೆಲ್ಲರೂ ಯಾರಿಗೂ ಋಣಿಗಳಾಗದೆ ನಾವು ನಮ್ಮ ಸೋಮನಾಥ ದೇವರನ್ನು ಉಳಿಸಿಕೊಳ್ಳುವಂತಹ, ಬೆಳೆಸಿಕೊಳ್ಳುವಂತಹ, ಸಾನ್ನಿಧ್ಯವನ್ನು ಗಟ್ಟಿ ಮಾಡಿಕೊಳ್ಳುವಂತಹ ಸಾಮರ್ಥ್ಯ ನಮ್ಮಲ್ಲಿ ಸೋಮನಾಥ ಕೊಟ್ಟಿದ್ದಾನೆ. ಅಷ್ಟನ್ನು ನೆನಪು ಮಾಡಿಕೊಂಡು ನಾವು ಇನ್ನೂ ಸಮರ್ಥರಾಗೋಣ. ಇನ್ನಷ್ಟು ನಾವು ಅದನ್ನು ಐಕ್ಯಮತ್ಯ ಕೊಡೋಣ. 7 ಗ್ರಾಮದಲ್ಲಿರುವ ಎಲ್ಲರನ್ನು, ಪ್ರತಿಯೊಂದು ಮನೆಯನ್ನು ಸಂಪರ್ಕ ಮಾಡಬೇಕು. ಪ್ರತಿಯೊಂದು ಮನೆಯಿಂದಲೂ ಒಂದು ಕಿಂಚಂತಾದರೂ ಈ ದೇವಸ್ಥಾನದ ಭಂಡಾರಕ್ಕೆ ಬರುವ ಹಾಗೆ ನಾವು ನೋಡಿಕೊಳ್ಳೋಣ. ಅದೇ ರೀತಿ ಸಂಘಚ್ಚತ್ವಂ ಸಂವದತ್ವಂ ಸಮ್ಮೋ ಮನಾಂಸಿ ಜಾನತಾಂ ದೇವ ಭಾಗ್ಯಂ ಯಥಾ ಪೂರ್ವೇ ಸಂಜಾನಾನ ಉಪಾಸತೆ ಅಂತ ಹೇಳಿದ್ದಾರೆ. ಅದೆಲ್ಲರೂ ಒಂದು ಪ್ರಸಿದ್ಧವಾದಂತಹ ಶ್ಲೋಕ. ಅದಂದರೆ ನಾವು ಒಟ್ಟಿಗೆ ಒಂದೇ ಮನಸ್ಸಿಂದ ಎಲ್ಲರೂ ಒಟ್ಟಿಗೆ ನಡೆದಾಗ ನಮ್ಮೊಟ್ಟಿಗೆ ದೇವರು ಕೂಡ ನಡೀತಾರೆ ಅಂತ. ಅಂದರೆ ದೇವರು ನಮ್ಮೊಟ್ಟಿಗೆ ನಡೀತಾ ಇದ್ದಾನೆ, ನಮ್ಮೊಟ್ಟಿಗೆ ಇದ್ದಾನೆ. ಎಷ್ಟೋ ವರ್ಷಗಳಿಗೆ, 1000 ವರ್ಷಗಳಿಂದ ಈ ಸಾನ್ನಿಧ್ಯದಲ್ಲಿ ನಮ್ಮೊಟ್ಟಿಗೆ ದೇವರಿದ್ದಾರೆ. ಹಾಗೆ ನಾವು ಕೂಡ ಇನ್ನು ಮುಂದೆ ಕೂಡ ಒಟ್ಟಿಗೆ ಸಾಗೋಣ ಅಂತ ಹೇಳಿಕೊಂಡು ನನ್ನ ಒಂದು ಸಭೆಯಲ್ಲಿ ಮುಂದಿನ ಬಾಲಾಲಯದಲ್ಲಿರುವಂತಹ 3 ಸಾನ್ನಿಧ್ಯಗಳ ಪುನಃಪ್ರತಿಷ್ಠೆ, ಅದೇ ರೀತಿ ಸುಮಾರು 12 ವರ್ಷಗಳಲ್ಲಿ ಆಗಬೇಕಾದಂಥ ಬ್ರಹ್ಮಕಲಶವನ್ನು ಅಂತೂ ಒಂದು 15 ವರ್ಷದೊಳಗೆ ನಾವು ಮಾಡುವಂತಹ ಸಮಯ. ಅದನ್ನು ಮಾರ್ಚ್ 25ರಿಂದ ಮಾರ್ಚ್ 30ರವರೆಗೆ ಬ್ರಹ್ಮಕಲಶ ಮತ್ತು ಪುನಃಪ್ರತಿಷ್ಠೆ. ಅದೇ ರೀತಿ ಮಾರ್ಚ್ 6ರಿಂದ ಏಪ್ರಿಲ್ 6ರಿಂದ 10ನೇ ತಾರೀಕುವರೆಗೆ ವಾರ್ಷಿಕ ಜಾತ್ರಾ ಮಹೋತ್ಸವ. ಈ ಸಂದರ್ಭದಲ್ಲಿ ನಾವು ಬ್ರಹ್ಮರಥವನ್ನು ಸಮರ್ಪಣೆ ಮಾಡಲಿಕ್ಕಿದ್ದೇವೆ. ಅದು 25ರಿಂದ 24ನೇ ತಾರೀಕಿಗೆ ಬ್ರಹ್ಮರಥವನ್ನು ಬಹಳ ವಿಜೃಂಭಣೆಯಿಂದ ಒಂದು ಸೂಕ್ತ ಸ್ಥಳದಿಂದ ಇಲ್ಲಿಗೆ ಮೆರವಣಿಗೆಯಲ್ಲಿ ತರೋದು. ಅದರೊಟ್ಟಿಗೆ ಹೊರೆ ಕಾಣಿಕೆ. ಹಾಗೆ 25ನೇ ತಾರೀಕು ಸಂಜೆಗೆ ದೇವಸ್ಥಾನದ ಆಚಾರಗಳು, ಅದೇ ರೀತಿ ಅದಕ್ಕೆ ದೇವ ಕೆಲಸದ ಪ್ರಕ್ರಿಯೆಗಳು ಪ್ರಾರಂಭ. ಹಾಗೆ ನಿರಂತರವಾದಂತಹ 25, 26, 27, 28, 29, 30 6 ದಿವಸಗಳ ಕಾಲ ಇಲ್ಲಿ ಆ 3 ಸಾನ್ನಿಧ್ಯಗಳ ಪುನಃಪ್ರತಿಷ್ಠೆ.
ಅದೇ ರೀತಿ ದೇವರಿಗೆ ಅಷ್ಟಬಂಧ ಲೇಪನ, ಬ್ರಹ್ಮಕಲಶೋತ್ಸವ ಇದನ್ನು ಒಂದು ಚಾರಿತ್ರಿಕವಾಗಿ ಬರೆದಿಡುವಂತಹ ಒಂದು ರೀತಿಯಲ್ಲಿ ನೀವು ನಡೆಸಿಕೊಡಬೇಕಾಗಿ ವ್ಯವಸ್ಥಾಪನಾ ಮಂಡಳಿ, ಸರ್ಕಾರ ವತಿಯಿಂದ, ಬ್ರಹ್ಮಕಲಶೋತ್ಸವ ಸಮಿತಿಯಿಂದ ಹಾಗೂ ಜೀರ್ಣೋದ್ಧಾರ ಸಮಿತಿಯ ಪರವಾಗಿ ನಿಮ್ಮೆಲ್ಲರ ಹತ್ರ ಕೇಳಿಕೊಳ್ಳೋದು. ನೀಡಿದಂಥ ಸಭಾಧ್ಯಕ್ಷರಾದಂಥ ಉಚ್ಚಿಲೆ ತಾಯ ನೀಲೇಶ್ವರ ಪದ್ಮನಾಭ ತಂತ್ರಿ ಅವರಿಗೆ ವಂದಿಸುತ್ತಾ, ಈ ಎಲ್ಲ ಕೆಲಸಗಳಿಗೆ ಕೆಲವು ತನ್ನದೇ ಆದಂಥ ಇಲಾಖಾ ವತಿಯಿಂದ ಆಗಬೇಕಾದಂಥ ಕೆಲವು ಕಾರ್ಯಗಳು ಇವೆ. ಸುಸೂತ್ರವಾಗಿ ಮಾಡಿಕೊಂಡು ಹೋಗುವವರೇ ನಮ್ಮ ದೇವಳದ ಕಾರ್ಯನಿರ್ವಹಣಾಧಿಕಾರಿಯವರು, ಕಾರ್ಯನಿರ್ವಹಣಾಧಿಕಾರಿಯಾದಂಥ ಶ್ರೀ ಅರವಿಂದ ಸುತ್ತಗೊಂಡಿ ಇವರು ಬಹಳಷ್ಟು ಮುತುವರ್ಜಿಯಿಂದ ಕೆಲಸಗಳನ್ನು ಮಾಡಿದ್ದಾರೆ. ಹಾಗೆ ಅವರನ್ನು ಈ ವೇದಿಕೆಯಲ್ಲಿ ಮಾತನಾಡಬೇಕು ಅಂತ ವಿನಂತಿಸಿದಾಗ, ಬೇಡ, ಮಾತಿಗಿಂತ ಕೃತಿ ಮೇಲು ಎನ್ನುವ ಸಂದೇಶದೊಂದಿಗೆ ನಿಮಗೆ ಪೂರಕವಾಗಿ ನಾನು ಸಹಕಾರಿಯಾಗಿ ಇರ್ತೇನೆ ಎನ್ನುವಂಥ ಭರವಸೆಯ ಮಾತುಗಳನ್ನು ನೀಡಿರ್ತಾರೆ. ಶ್ರೀ ನೀಲೇಶ್ವರ ಪದ್ಮನಾಭ ಸಂಸ್ಥೆಯವರೇ, ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾದ ರವೀಂದ್ರನಾಥ್ ರೈ ಅವರೇ, ಕಾರ್ಯಾಧ್ಯಕ್ಷರಾದ ಹೊಲ್ರೆ, ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾದ ವಿಶ್ವನಾಥ ಗಟ್ಟೆಯವರೇ, ಹಾಗೂ ಈ ಸಮಾರಂಭದ ಈ ಪೂರ್ವಭಾವಿ ಸಭೆಯಲ್ಲಿ ಎಲ್ಲ ಗ್ರಾಮದ ಮಹಾನೀಯರೇ ಮತ್ತು ಮಹಿಳೆಯರೇ, ಈ ಒಂದು ಸಮಾರಂಭದಲ್ಲಿ ನಮಗೆ ಪಾಲ್ಗೊಳ್ಳಲಿಕ್ಕೆ ತುಂಬ ಸಂತೋಷವಾಗಿದೆ. ಕಳೆದ 12 ವರ್ಷಗಳಿಂದ ಮೊದಲೊಂದು ಬ್ರಹ್ಮಕಲಶ ಆಗಿತ್ತು. ಆ ಸಮಯದಲ್ಲಿ ಇಂಥ ಒಂದು ಯಾವುದೇ ಒಂದು ಕಾರ್ಯಕ್ರಮವನ್ನು ಮಾಡದೆ ನಮಗೆ ಒಂದು ಆ ಸಮಯದಲ್ಲಿ ತುಂಬ ನೋವಾಗಿತ್ತು. ಆ ಸಮಯದಲ್ಲಿ ಆ ಕಾರ್ಯಕ್ರಮಗಳು ಎಷ್ಟು ಸೊಗಸಾಗಿ ಮಾಡಲಿಕ್ಕೆ ಸಾಧ್ಯವಾಗಿಲ್ಲ. ಈಗ ನಾನು ಯಾಕೆ ನನ್ನ ಮಾತನ್ನು ಹೇಳ್ತಂದರೆ, ಇದರ ಮುಂದೆ 45 ಸೆನ್ಸ್ ಜಾಗ, ಈ ಜಾಗವನ್ನು ನಾನು 35 ಸೆನ್ಸ್ ಜಾಗವನ್ನು ಸೋಮನಾಥನಿಗೆ ಮೊನ್ನೆ ಎಲ್ಲರ ಸಮ್ಮುಖದಲ್ಲಿ ಇದನ್ನು ದಾನವಾಗಿ ಕೊಟ್ಟಿದ್ದೇನೆ. ನಾನು ಯಾಕೆ ಆ ಮಾತನ್ನು ಹೇಳ್ತೇನೆ ಅಂದರೆ, ಈ ಕಾಲದಲ್ಲಿ ಯಾರ ಸ್ಥಳದಾನದ ಬಗ್ಗೆ ಮಾತಾಡೋದೇ ಇಲ್ಲ. ನಮಗೆ ಮೊದಲಿಂದ ಬಂದಂಥ ಸ್ಥಳ ಎಂದರೆ ಹಿರಿಯರಿಂದ ಬಂದ ಎಲ್ಲ ವಿಶೇಷ ಮಟ್ಟದ ಜಾಗ, ಇದೆಲ್ಲ ಅವರದೇ. ಅವರ ತಂದೆ ಕೃಷ್ಣ ಅವರ ಹೆಸರಿನಲ್ಲಿರುವಂಥ ಈ ಸ್ಥಳ ಅದು ಅವರವರ ಹೆಸರಲ್ಲಿ ಮಾಡಿಕೊಂಡಿದ್ದಾರೆ. ನಮಗೂ ಈಶ್ವರ ಭಟ್ಟವರ ಮೊಮ್ಮಗಳಾದ ಯಶೋಧಮ್ಮನವರಿಗೂ ಕೋರ್ಟ್ನಲ್ಲಿ ವ್ಯಾಜ್ಯ ಎಲ್ಲ ಆಗ್ತಾಯಿತ್ತು. ನಾವು ಹೈಕೋರ್ಟ್ಗೆ ಹೋಗೋದು, ಸುಪ್ರೀಂ ಕೋರ್ಟ್ಗೆ ಹೋಗೋದು, ಹೈಕೋರ್ಟ್ಗೆ ಬರ್ತಾ ಇಲ್ಲಿದ್ದೆವು. ಈ ಸಂದರ್ಭದಲ್ಲಿ ಸೋಮನಾಥನ ಈ ಜೀರ್ಣೋದ್ಧಾರ ಆಗ್ತದೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಹಿರಿಯವರು ಮಾಡಿದಂಥ ತ್ಯಾಗ, ಈ ದೇವಸ್ಥಾನಕ್ಕೆ ಏನೋ ಆದಾಯದ ಸಮಯದಲ್ಲಿ ಖಾಲಿ ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಅವರ ತಂದೆ ರತ್ನಾಲ್ಮ ಹೆಗಡೆ ಅವರು 5,000 ರೂಪಾಯಿ ಹಣ ಕೊಟ್ಟು ಇಲ್ಲಿ ವಾರ್ಷಿಕೋತ್ಸವ ಮಾಡ್ತಿದ್ದರು. ಅಲ್ಲಿಂದ ನನಗೆ ಗೊತ್ತು. ನೀಲೇಶ್ವರ ಪದ್ಮನಾಭ ತಂತ್ರಿಯವರ ತಂದೆ ಆದ ಹಿರಿಯವರು, ಅವರು ಯಾವ ತಂತ್ರಸ್ಥಾನದ ಬಗ್ಗೆ ನಾವು ಇಲ್ಲಿ ಯಾರಿಗೆ ಅವರ ಬಗ್ಗೆ ಮಾತಾಡಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಒಂದು ವ್ಯಕ್ತಿತ್ವ, ಅಂಥ ಒಂದು ಪವರ್ ಬಿಡುವಂಥ ಒಂದು ತಂತ್ರಿಯವರು ಈ ನಮ್ಮ ಮಾಗಣಿಯಲ್ಲಿ ಇರುವುದು, ಮಾಗಣಿಯಲ್ಲಿ ಎಲ್ಲರಿಗೂ ಆಶೀರ್ವಾದ ಮಾಡೋದು ಕೇಳಲಿಕ್ಕೆ ಸಂತೋಷವಾಗ್ತದೆ. ಇದೆಲ್ಲ ನಡೆದಂಥ ಕತೆ. ಈಗ ನಾವು ಇಷ್ಟೇ ಯಾವ ಮನಸ್ಸನ್ನು ನಾವು ಮನಸ್ಸಲ್ಲಿಟ್ಟುಕೊಳ್ಳದೆ ನಮ್ಮಿಂದ ಎಷ್ಟು ಸಾಧ್ಯವಾಗ್ತದೆ. ಒಂದೊಂದು ಮಾಗಣಿಯಿಂದ ಆದಷ್ಟು, ಪ್ರತಿಯೊಂದು ಗ್ರಾಮದಿಂದ ಆದಷ್ಟು, ಇನ್ನೊಂದು ಜಾತಿಯಿಂದ ಆದಷ್ಟು ಅಂತ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಾವುದೇ ನಾವು ಸರ್ಕಾರದ ಅಧಿಕಾರಕ್ಕೆ ಬರುವಾಗ ನನ್ನ ಜಾತಿಗೆ ಒಂದು ಕೊಡಿ, ನನ್ನ ಜಾತಿಗೆ ಒಂದು ನೀಡಿ, ನನ್ನ ಜಾತಿಗೆ ಕೊಡಿ ಅಂತ ನಮ್ಮನ್ನು ನಮ್ಮ ಸಮಯದಲ್ಲಿ ನಮ್ಮ ಕುತ್ತಿಗೆ ಹಿಡಿತಾರೆ. ಅದರ ಆಧಾರದ ಮೇಲೆ ನಾನು ಈ ಮಾತನಾಡ್ತಾ ಅಂದರೆ, ಜಾತಿ ಪ್ರೀತಿ ಇರಬೇಕು, ಭಕ್ತಿ ಪ್ರೀತಿ ಇರಬೇಕು, ಎಲ್ಲ ಇರಬೇಕು. ಅಂಥ ಒಂದು ಇದರಲ್ಲಿ ಕೂಡ ಒಂದು ಕಾರ್ಯಕೃತವಾಗಿ ಬೇಕಾದ ಈಗ ನಮ್ಮ ಎಲ್ಲ ನಮ್ಮದು ಸಂಬಂಧಪಟ್ಟವರು ಈಗ ಇದನ್ನು ಹೇಳಿದರು. ಇದು ಸಣ್ಣ ಕೆಲಸ, ಒಂದು ಧೈರ್ಯದಿಂದ ಮಾಡುವಂಥ ಕೆಲಸ. ಹಣ ಇಲ್ಲದೊಬ್ಬರು ಕರೆದುಕೊಂಡು ಭಕ್ತ ನಮ್ಮ ಹತ್ರ ಹಣ ಇಲ್ಲ, ಸರಿ ಪರವಾಗಿಲ್ಲ ಸ್ವಾಮಿ, ಈ ರೀತಿ ಸೋಮನಾಥನ ಇತಿಹಾಸ ಪ್ರದೇಶ ಸೋಮನಾಥನ ದೇವಸ್ಥಾನದಲ್ಲಿ ಜೀರ್ಣೋದ್ಧಾರ ಆಗ್ತದೆ, ಎಲ್ಲರೂ ಕೊಡ್ತಾರೆ. ಇದು ಮಾತಾಡಿ ನಾನು ಮುನ್ನ ಇದ್ದಾಗ ಗಲ್ಫ್ ಕಂಟ್ರಿಗೆ ಹೋದಂಥ ಸಮಯದಲ್ಲಿ ನಾನು ನೋಡಿದೆ. ಒಂದು ಪ್ರಚಾರಕವಾಗಿ ನಾವೇನು ನಮ್ಮ ದೇವಸ್ಥಾನ ಜೀರ್ಣೋದ್ಧಾರ, ನಮ್ಮ ಸಂಬಂಧಪಟ್ಟವರು ಕೂಡ ನಮ್ಮದು ಒಂದೊಂದು, ಈಗ ನನ್ನ ರವೀಂದ್ರನಾಥ ಇವತ್ತು ಕೂಡ ನನ್ನ ತಮ್ಮನೇ ನಾನೊಂದು ವಿಷಯ ಕೊಡ್ತೇನೆ. ಸಂಬಂಧಪಟ್ಟವರು ಕೂಡ ಒಂದೊಂದು ದೇವಸ್ಥಾನದ ಪ್ರಚಾರ ಮಾಡಿದರೆ ನಮಗೂ ಬೇಕಾದ ಹಣ ಬರ್ತದೆ. ಹಾಗಿರುವಾಗ ಇನ್ನೊಂದು ನನ್ನದು ಮಾತು, ಈ ಕ್ಷೇತ್ರ ಸೋಮನಾಥನ ದೇವಸ್ಥಾನ ಈಗ ಇಂಪ್ರೂವ್ ಆಗ್ತಾ ಬೆಳಗ್ತಾ ಇದೆ. ಭಕ್ತಿ ಜಾಸ್ತಿಯಾಗಿ ಜನರ ಆಸಕ್ತಿಯಿಂದ ಭಕ್ತರಿಗೆ ದಾನ ಮಾಡ್ತಾರೆ. ಸೋಮೇಶ್ವರ ದೇವಸ್ಥಾನ ಅಂದರೆ ಡಬ್ಬಿಯಲ್ಲಿ ಬರುವಂಥ ಹಣ, ಈ ಡಬ್ಬಿಯಲ್ಲಿ ಬರುವಂಥ ಹಣವನ್ನು ಸರ್ಕಾರದ ಖಜಾನೆಗೂ ಹಾಕ್ತೇವೆ. ನಾನು ಹೇಗೆ ಮಾತನ್ನು ಹೇಳ್ತೇನೆ ಅಂದರೆ, ಸರ್ಕಾರ ಆಟೆಯಾಗಿ ಮಾತಾಡೋದಲ್ಲ,
ಸರ್ಕಾರದ ಪರವಾಗಿದ್ದು ಮಾತಾಡ್ತೇವೆ. ಆದರೆ ಇದನ್ನು ನಾವು ಪರಿವರ್ತನೆ ಮಾಡಬೇಕು. ದೇವಸ್ಥಾನದಲ್ಲಿ ತಿಂಗಳಿಗೆ 3 ಲಕ್ಷ 4 ಲಕ್ಷ 6 ಲಕ್ಷವರೆಗೆ ಹಣ ಬರ್ತದೆ. ಈ ಹಣವನ್ನು ಈ ಧಾರ್ಮಿಕ ಕೆಲಸಕ್ಕೆ ಈಗ ಮಾನ್ಯ ಈ ಸಭೆಯಲ್ಲಿ ಮಾಜಿ ಮುತ್ತೇಶ್ವರ ಸಿದ್ದರಾಮಯ್ಯನವರಿದ್ದಾರೆ. ಇಲ್ಲಿ ಹಣ ಇಲ್ಲಿಯೇ ವಿನಿಯೋಗ ಆಗಬೇಕು ಅಂತ ಒಂದು ವಾದನ ಮಾಡಿ ಇಲ್ಲಿ ಕೆಲಸ ಎಲ್ಲ ಮಾಡಿಸಿದ್ರು. ಅದನ್ನು ಕೂಡ ನಾನು ಸರ್ಕಾರದ ಗಮನಕ್ಕೆ ಎಕ್ಸಿಕ್ಯೂಟಿವ್ ಅರವಿಂದ ಸುತ್ತಿಕೊಂಡವರ ಗಮನಕ್ಕೆ ತರ್ತೇನೆ. ಇದು ಒಂದು ಸರ್ಕಾರಕ್ಕೆ ನಾವು ನಮ್ಮ ಮುಖಾಂತರ ಕ್ಷೇತ್ರ ಮುಖಾಂತರ MLA ಮುಖಾಂತರ ಸರ್ಕಾರದ ಗಮನಕ್ಕೆ ತಂದು ಆ ಕ್ಷೇತ್ರದಲ್ಲಿ ಬಂದಂಥ ಹಣವನ್ನೆಲ್ಲ ನಾವು ಆ ದೇವಸ್ಥಾನಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ನಾವು ಸರ್ಕಾರಕ್ಕೆ ಒಂದು ಲೆಟ್ರ್ ಬಟ್ಟು ಅವರ ಅನುಮತಿಯನ್ನು ತೆಗೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟವರಿಗೆ ಮಾತಾಡಿ ಬರುವಂಥ ಮುಂದಿನ ಸರ್ಕಾರದ ಧಾರ್ಮಿಕ ಪರಿಷತ್ತಿನ ನಿಯೋಜನೆ ಆಗುವ ಸಂದರ್ಭದಲ್ಲಿ ಧಾರ್ಮಿಕ ಮಂತ್ರಿಗಳನ್ನು ನಮ್ಮ ಸಂಪರ್ಕ ತಗೊಂಡು ನಾವು ಆ ಕೆಲಸವನ್ನು ಮಾಡಬೇಕಾಗ್ತದೆ. ಆದ್ದರಿಂದ ನಾನು ಹೆಚ್ಚಾಗಿ ಮಾತಾಡಲಿಕ್ಕೆ ಹೋಗೋದಿಲ್ಲ. ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಈ ಗ್ರಾಮದವರು ಹೆಚ್ಚಿನ ಮುತುವರ್ಜಿಯಲ್ಲಿ ಪ್ರಚಾರವನ್ನು ಮಾಡ್ತಾ ಆರ್ಥಿಕದ ಬಗ್ಗೆ ಹೆಚ್ಚು ಗಮನ ಕೊಟ್ಟು ನಮ್ಮನ್ನೊಟ್ಟಿಗೆ ಸಹಕರಿಸಬೇಕು. ದೇವಸ್ಥಾನದ ಜೀರ್ಣೋದ್ಧಾರ ಸಮಯದಲ್ಲಿ ನಿಮ್ಮೆಲ್ಲರ ಶ್ರಮ, ಈಗ ಸಂಘ ಸಂಸ್ಥೆಗೆ ನಾವು ಮನವರಿಕೆ ಮಾಡ್ತೇವೆ, ಸಂಘ ಸಂಸ್ಥೆಗೆ ನಾವು ಹೋಗಿ ಮೀಟ್ ಆಗ್ತೇವೆ. ಎಲ್ಲರ ಶ್ರಮದಾನ ಇನ್ನೂ ಅಗತ್ಯ ಇದೆ. ತುಂಬ ಕೆಲಸಗಳು ಆಗಿದೆ. ಶ್ರಮದಾನಕ್ಕೆ ಒಂದೊಂದು ವಾರಕ್ಕೆ ಒಂದೊಂದು ತಿಂಗಳಿಗೆ ಒಂದೊಂದು ಸಂಘದವರು ಬಂದು ಸಹಾಯ ಮಾಡಿದರೆ ತುಂಬ ಸಂತೋಷ ಇತ್ತು. ಆದ್ದರಿಂದ ಎಲ್ಲ ವಿಷಯವನ್ನು ತಮಗೆ ತಿಳಿಪಡಿಸಿದ್ದೇವೆ. ನಿಮ್ಮೆಲ್ಲರ ಆಸಕ್ತಿಯಿಂದ ಬಂದಲ್ಲಿ ಕೆಲಸವನ್ನು ಮಾಡಬೇಕಂತ ಕೋರ್ತಾ ಈ ಕಾರ್ಯಕ್ರಮದಲ್ಲಿ ನೀವೆಲ್ಲ ಬಂದು ನಿಮಗೆ ಸಹಕರಿಸಿದ ಇಲ್ಲಿ ಬಂದು ಸೇರಿದ್ದಕ್ಕೆ ನಿಮಗೆಲ್ಲರಿಗೂ ಸೋಮನಾಥ ದೇವರ ಆಯುಷ ಕೊಟ್ಟು ನಿಮ್ಮನ್ನು ಕಾಪಾಡಲಿ ಅಂತ ದೇವರಲ್ಲಿ ಬೇಡಿಕೊಡ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಸಾಷ್ಟಾಂಗ ಪ್ರಣಾಮ ಮಲ್ತೊಂದು ಏನು ಧನ್ಯವಾದ ಕೋರ್ಕೊಂಡಂತೆ ಮುಂಜೆ 2 ಪಾತ್ರೆ ಬಂದಿದೆ. ಪೂಜನೀಯ ನೀಲೇಶ್ವರ ಪದ್ಮನಾಭ ತಂತ್ರಿಯರ ನೇತೃತ್ವದ ಇಂಗ್ಲೊಂಜಿ ಬಾರಿ ಮಲ್ಲ ಪುಣ್ಯದ ಕೆಲಸ ಕಾರ್ಯ ಕೈಪಾಡ್ದ ಮಾತೆಲ್ಲ ನಮ್ಮ ಸ್ವಾಮಿ ಸೋಮನಾಥನ ಬ್ರಹ್ಮಕಲಶ ಅಂಚನೆ ಪರಿವಾರ ದೇವರನ್ನ ಪುನರ್ ಪ್ರತಿಷ್ಠೆ ಬ್ರಹ್ಮಕಲಶ. ಈ ಮಾತ ಕೆಲಸದ ಜವಾಬ್ದಾರಿ ಯಾರನ್ನ ಜನಾರ್ದನ ಒಳ್ಳೆಯಲ್ಲ ವಹಿಸೋಂದ ಸೂರ್ಯನಾರಾಯಣ ಒಳ್ಳೆಯರು ಬರಲೇಕ ನಿಂದೊಂದು ಕ್ರಿಕೆಟ್ ಟೀಮ್ ಲೆಕ್ಕ ಇಂಗ್ಲು ನಾಯಕರನ್ನಲ್ಲ ಇಂಗ್ಲು ನಾಯಕತ್ವ ವಯಸ್ಸನ್ನಲ್ಲ ಒಂಜಿ ತಂಡದ ಲೆಕ್ಕ ಗೆಂದುಡು ತಂಡದ ಸಹಾಯ ಬೋಡಿಗೆ ಅಂಚಾದ ನಿಗ್ಲು ಪೂರ ಭಕ್ತಿರ ಒಂಜಿ ತಂಡ ನಿಗ್ಲ ಮಾತೆರ್ನ ಸಹಕಾರ ಈ ಸಂದರ್ಭಣೆಯನ್ನು ಅಪೇಕ್ಷಿಸ ಒಂದು ಎಂಕ್ಲ ಮುಖಮಂಟಪದಲ್ಲ ಯಾನ ಜನರ ಪಾತ್ರ ಕೈಪಾಡ್ಗ ಅವು ಆಪುಂಡು ರವಿಯನ್ನ ಬಂದು ಇಂಕ ಕೈಪಾಡ್ದ ಭಾಳಷ್ಟು ಧನ ಸಹಾಯ ಬೋಡೈಕ್ ಇಂಕ ಕೈಪಾಡ್ದ ಅದಲ್ಲ ಮಲ್ಪ ಅಂಡ್ಲ ನಿಕ್ಲ ಭಕ್ತೇರ್ನ ಅವಳ ಇತ್ತೆ ಬನ್ನಗನೆ ಇಂಕ ಬೇರೆ ಬಾಲಕೃಷ್ಣನ್ನೇ ಸುಧಾಕರ್ ಭಂಡಾರಿ ಬತ್ತು ಬಂದಿರಿ ಎಂಕ್ಲು ಸುಧಾಕರ್ ಭಂಡಾರಿ ಯಾನ 5 ಲಕ್ಷ ಮಲ್ಪದ ಕೊರ್ಪೆ ಬಾಲಕೃಷ್ಣನ್ ಬಂದ್ರೆ ಎಂಗ್ಲ ಗುಡಲ್ ಕೂತದವ್ರು ರಘುರಾಮ್ ಶೆಟ್ಟರ್ ಬಂದ್ರೆ 2 ಲಕ್ಷ ಕೊರ್ಪೆ ಏಪ ಕೊರಡು ಪಂಡ್ಲೆ ಎತ್ತು ಬಂದಿರಿ ಎಂಗ್ಲೆ ಅವು ಉಳ್ಳಾಲ್ ಕೂತದಾರ ಅಪಗನೆ ಎಂಗ್ಲೆ ಕೊಂಚ ಪ್ರೋತ್ಸಾಹ ಬತ್ತನು ಅಂಚನೆ ಮಾತ ಮಸ್ತ್ ಅವಳ ಮಗವಾರ ಸಮಾಜದ ಅಧ್ಯಕ್ಷ ಎಲ್ಲ ಬತ್ತಿತ್ತೇರು ಮೊನ್ನೆ ಯಾರು ಬತ್ತಿತ್ತೇರು ಎಂಕ್ಲಿರ್ದಾದ ಅವಳು ಮಂದಿಕ್ಕೆ ಪಲ್ಲೆ ಬಂತೇರು ಎಂಕ್ಲು ಒಂಜಿ ಆಲೋಚನೆ ಬಂತು ಕೊರ್ಪ ಅಂದು ಅಂಚನೆ ಗಟ್ಟಿ ಸಮಾಜದಾಗ ಮಾತೆ ಬೇರೆ ಸಮಾಜಕ್ಕೆ ಉಳ್ಳೇರು ಗಟ್ಟಿ ಸಮಾಜದಕ್ಕೆ ಬಂದ ಇನ್ನೇನು ಮಲ್ಪೇರು ಮಹಾರ ಭಾರಿ ಕೆಲಸ ಮಲ್ದನಕ್ಲಾಗಲ್ಲ. ಸೊ ಎಂಕ್ಲೊಂದು ಆಶೆ ಹೆಂಚಿನ ಬಣ್ಣ ಗಟ್ಟಿ ಸಮಾಜದಾಗ ಲೈತಾ ಮರತ್ತಲ್ಲ ನೆತ್ತಲ್ಲ ವಯಸ್ಸೊಂಡೇರ್ನ ಭಾರಿ ಎಂಗ್ಲಿಗೆ ಒಂಜಿ ಖುಷಿ ಅವು ಆಯ್ತಾ ಓಡುದು ಅಂದು ಪಾಡ್ರವಣ ಒಂಜಿ 15-20 ಲಕ್ಷದ ಅಂಚನೆ ಒಂದೊಂಜಿ ಮಾತ ಭಕ್ತಾಭಿನಕ್ಕೆ ಸೇರಿದ ಮಲ್ತ ಕೊರಿಯರ್ನ ಸಹಾಯ ಕೊರಿಯರ್ನ ಎಂಗ್ಲೊಂಜಿ ಬೇರೆ ಸಹಾಯ ತಿಕ್ಕನಂದ ಖಂಡಿತವಾದ ಈ ದುಮ್ಮಗೋಪನ ಬ್ರಹ್ಮಕಲಶ ಭಾಳ ವಿಜೃಂಭಣೆ ನಡಪಲ್ಲ ಗಟ್ಟಿ ಸಮಾಜದಾಗಲೇ ಜವಾಬ್ದಾರಿ ತೊಂದರೆ ತುಂಬದ ಧನ್ಯವಾದಗಳು. ಅಂಜನೆ ಈ ಸಂದರ್ಭದಲ್ಲಿ ಇನ್ನೊಂದು ವಿಜ್ಞಾಪನೆ ನಮ್ಮ ಅಡ್ಕ ಭಗವತಿ ಕ್ಷೇತ್ರದ ಅಧ್ಯಕ್ಷರು ಬೈತಿರ್ತಾರೆ ಎಂಗ್ಲ ಪೂರ ಜೀರ್ಣೋದ್ಧಾರ ಬಂತೊಂದು ಪುನರ್ ಪ್ರತಿಷ್ಠೆ ಮಲ್ಪನಗ ತೀರ್ಥದ ಪಂಚದುರ್ಗಿ ಕ್ಷೇತ್ರ ಅಕ್ಲ್ ಮಂತದನ ಅಯವನ್ನ ಒಂಜಿ ಅವೇ ಈ ಸಂದರ್ಭ ಜೀರ್ಣೋದ್ಧಾರ ಮನ್ಪೇರ ಜವಾಬ್ದಾರಿ ತಂಡೇರ್ನ ಅಡ್ಕ ಭಗವತಿ ಕ್ಷೇತ್ರದಲ್ಲಿ ತೀರ್ಥದ ಪಂಚದುರ್ಗಿದಲ್ಲ ಜೀರ್ಣೋದ್ಧಾರ ಜವಾಬ್ದಾರಿ ತಂಡೇರ್ನಲ್ಲ ಭಾರಿ ಮಲ್ಲ ಉಪಕಾರ ಆಯ್ತು ಎಂಕ್ಲಿಗೆ ಅವು ಪೂರ ನೆಟ್ಲ ಪುರ್ಲಾದೇವ ಇದೊಂದು ಈ ಸಂದರ್ಭಕ್ಕೆ ಏನೊಂದು ಇನ್ನು ಈ ಸಭೆಗೆ ಸಮಾಲೋಚನಾ ಸಭೆಗೆ ಅಧ್ಯಕ್ಷ ವಯಸ್ಸಿನ ಎಂಗ್ಲ ಆತ್ಮೀಯರನ್ನ ಎಂಗ್ಲ ಪೂಜನೀಯ ನೀಲೇಶ್ವರ ಪದ್ಮನಾಭ ತಂತ್ರಿಗೆ ನನ್ನ ಧನ್ಯವಾದ ಸಮರ್ಪಣೆ ಅಂತಂದ್ರೆ ಅಂಚನೆ ಆಡಳಿತಾಧಿಕಾರಿ ಅರವಿಂದ್ ಸುತ್ತಿಗೋಳಿ ಬೈದೇರು ಅರೆಗಳ ಧನ್ಯವಾದ ಸಮರ್ಪಣೆ ಅಂತಂದ್ರೆ ಅಂಚನೆ ಧಾರ್ಮಿಕ ಪರಿಷತ್ದ ಸದಸ್ಯರಾದ ಕೃಷ್ಣ ಕಟ್ಟಿಳ್ಳಿಯರು ಎಂಗ್ಲ
ಆಡಳಿತ ಮುಕ್ತೇಶ್ವರ್ ವಿಶ್ವನಾಥ್ ಗಟ್ಟಿಯಲ್ಲ ಅವಲ ಬಕ್ಕ ಜಗ್ಗು ಸೋಮೇಶ್ವರ್ ಅಕ್ಲ ಬಹಳ ಸಹಕಾರ ಎಂಗ್ಲ ಬೆರಿಟೆ ಉಳ್ಳೇರು ಎಂಗ್ಲ ಬ್ರಹ್ಮಕಲಶ ಸಮಿತಿ ಇಂದು ಅಂತನಲ್ಲ ಎಂಗ್ಲ ಬೆರಿಟೆ ಕೆಲಸ ಬಂದಿಲ್ಲೇರು ಜನಾರ್ದನ್ ಉಳ್ಳೆ ಅದ ಬಗ್ಗೆ ಅಂದ ಪಾತಿರುಜಿ ಎನ್ನೊಂಜಿ ಮೆಗ್ಗೆ ಲೆಕ್ಕನೆ ಕರ್ನ ಬ್ರಹ್ಮಕಲಶಗಳ ಯಾನ್ ಅಧ್ಯಕ್ಷರ ಸೆಕ್ರೆಟರಿ ಹೆಂಗೆ ಈ ಸರ್ತಿಲ್ಲ ಉಂಟು ಹೆಂಗೆ ಕಾರ್ಯ ಅವಡು ಉಂಟು ಅಂಚ ಎಂಗ್ಲ ಒಂಜಿ ಹೊಂದಾಣಿಕೆ ಎಡ್ಡೆಡು ಪೋಂದುಂಡು ಸೋಮನಾಥನ ದಯಟ್ಟು ಅಂಚ ಅರೆಗ್ಲ ಧನ್ಯವಾದ ಮೂಲ ಬೈದಿನ ಭಕ್ತಾಭಿಮಾನ ಆಗ್ಲಿ ಅವಳ ಮೂಲತ ಈ ಕ್ಷೇತ್ರ ಸಂಬಂಧಪಟ್ಟ ದೇವಸ್ಥಾನದ ಕೆಲವೊಬ್ಬರು ಗುರಿಕಾರನಕ್ಲು ಬೇರೆ ಮುತ್ತನ್ನೆ ಸದಾನಂದ ಬಂಗೇರು ದಾಮೋದರುಳ್ಳಲ್ ಪೂರ ಮಸ್ತ್ ಜನ ಉಳ್ಳೇರು ಅವರನ್ನು ಪುದರ್ ಮಂಡದ ಬನ್ಯರಾಬಜಿ ಮಾತೆರೆಗ್ಲ ಧನ್ಯವಾದಗಳು ಅಂಚನೆ ಮಹಿಳಾ ಮಂಡಳದಕ್ಳುಳ್ಳೇರು ದೇವಕಕ್ಕೆ ಅಂಗ್ಲ ಆನಿ 15 ವರ್ಷದ ಮೂಲ ಭಾರಿ ಆತ ಇದು ಮಾಡ್ತೀರಿ ಸೊ ಮಾತೆರೆಗ್ಲನ್ನ ಧನ್ಯವಾದ ಸಮರ್ಪಣೆ ಮನೆ ಮಲ್ತೊಂದುಲ್ಲೆ ಹೊಸ ಕುರಲ್ದ ನಮ್ಮ ವಿದ್ಯಾಧರ ಶೆಟ್ರು ನಂಗೆ ಬಾರಿ ಪ್ರಚಾರ ಕೊರ್ಪುಣ ಏರಿಜಿನಲ್ ಆರೊಂಜಿ ಪ್ರಚಾರ ಕೊರ್ಬೇರು ಸೊ ಅರೆಲ್ಲ ಧನ್ಯವಾದಗಳು ಪಕ್ಕ ನೆಕ್ ಈ ಒಂಜಿ ಸಮಾಲೋಚನೆ ಸಭೆ ಮನ್ಪೆರೆ ಕಾರಣಕರ್ತೆ ಎಂಗ್ಲ ರಾಮದಾಸಿರು ಸೋಮೇಶ್ವರ ರಕ್ತವಿಷಯ ಒಳಗದ ಪಕ್ಕ ಅರ್ಧ ತಂಡ ರಕ್ತವಿಷಯದ ಬಗ್ಗೆ ಅಕ್ಲ ಒಂಜಿ ಸೇವೆ ನಾನು ಎನ್ನ ಜನ್ಮ ಮನೆ ಸಾಧ್ಯ ಜಿದಾಯನ ಅಕ್ಲಿಗೆ ನಾನಾತ್ ಸೋಮನಾಥ ಶಕ್ತಿ ಕೊರಡು ಸಮೃದ್ಧಿ ಕೊರಡು ರಕ್ತವಿಷಯ ಬಳಗರು ನಿರಂತರ ಪ್ರತಿ ಒಂಜಿ ಸೋಮನಾಥ ದೇವಸ್ಥಾನದೊಂದಿಗೆ ಇಂಜಿನ ಎತ್ತನಲ್ಲ ಅಕ್ಲ ಒಂಜಿ ಸೇವೆ ನಿಸ್ವಾರ್ಥವಾದ ಸೇವಾ ಜವಣಿಯನ್ನ ಮೂರೊಂಜಿ ಟೀಮೇ ಉಂಡು ಅಕ್ಲಿಗೆ ಮಾತೆಗಳ ಈ ಸಂದರ್ಭದ ಧನ್ಯವಾದ ಸಮರ್ಪಣೆ ಮಲ್ತೊಂದು ಆಗ ನಮ್ಮ ದೀಪ ಪ್ರಜ್ವಲನೆ ಅಂತ ಪೋಯರು ಬೇರೆ ನಮ್ಮ ಪ್ರಧಾನ ಅರ್ಚಕರು ಅರೆಗಳ ಈ ಸಂದರ್ಭ ಧನ್ಯವಾದ ಸಮರ್ಪಣೆ ಒಂದು ಎರಡು ಪಾತ್ರೆ ಅಂತ ಬಕ್ಕ ಬರೋಂಜಿ ರಕ್ತೇಶ್ವರ ಬೆಳೆದಾಗ್ಲಿ ಬೀರ ಒಂಜಿ ರಥ ಗಾಣಿಗೆ ಸಮಾಜದಾಗ್ಲಿ ಒಂದು ವಸಂತ ಮಂಟಪಲ್ಲ ಆ ರಕ್ತೇಶ್ವರ ಬೆಳಗದಾಗ್ಲಿ ಇಂಗ್ಲೀಷ್ ಜವಾಬ್ದಾರಿ ತೋರ ಅಂತೇಳಿ ಚಂದ್ರಮಂಡಲ ರಥದ ಶೆಡ್ ಅವಳ ಗುಡ್ಯ ಗುರುವಪ್ಪ ಗಟ್ಟಿ ಯಾರು ವಹಿಸೊಂದೇರು ಎಂಗ್ಲ ಬ್ರಹ್ಮರಥೋತ್ಸವದ ಅಂದೇನು ನಮ್ಮ ಶ್ರೀಧರ ಭಂಡಾರ್ಲು ನಮ್ಮ 9 ಕೆರೆ ಶ್ರೀಧರ ಭಂಡಾರ್ಲು ವಹಿಸಂದ್ರೆ ಬ್ರಹ್ಮರಥದ ಕೊಟ್ಟಿಗೆ ಆದಂಡು ಬ್ರಹ್ಮರಥ ನಿರ್ಮಾಣ ಆತನು ಅವು ಬಂಡ ಒಂಚೂರು ನಮ್ಮ ಲೇಟ್ ಆಗ್ಬಿಟ್ಟು ಆಗ್ಲಿತ್ತ ಸುಬ್ರಹ್ಮಣ್ಯದ ರಥ ಫಿನಿಶ್ ಮಾಡ್ತಂದಿಲ್ಲೇರು ಎಂಗ್ಲಿಗೆ 1 ತಿಂಗಳು 2 ತಿಂಗಳು ಎಂಗ್ಲು ಫಿನಿಶ್ ಮಾಡ್ತು ಯಾನು ಇನಿ ತಂತಿದಾರ ಪಾತೆ ರೂಪಾಯಿ ಮಾರ್ಚ್ 24ಗೂ ನಮ್ಮ ಬ್ರಹ್ಮರಥನ ವಿಜೃಂಭಣೆ ಕೊನಪುನ ನಮ್ಮ ಮೊಲ್ತುರ್ದೋಳು ತುಕ್ಕೋಟು ಜೈವೀರವರ ಶಾಲೆ ಕೊನಪುಣಿಂದ ನಮ್ಮ ಆಲೋಚನೆ ಮಾಡ್ತಿದ್ರು ಹೊರೆಕಾಣಿಕೆ ಎಲ್ಲ ಜಾತ್ರೆಗೆ ಸಾಕ್ಷಿ ಹೊರೆಕಾಣಿಕೆ ಬ್ರಹ್ಮಕಲಶದ ಹೊರೆಕಾಣಿಕೆ ಮುತ್ತಣ್ಣ ಸೊ ನಮ್ಮ ವಿಜೃಂಭಣೆ ಹಿಡಿದು ನಮ್ಮ ರಥನ ಕೊಣಕ ಆ ಸಂದರ್ಭ ಹೊರೆಕಾಣಿಕೆ ಎಲ್ಲ ಕೊಣಕ ಪದ್ಮನಾಭ ಶೆಟ್ರು ವರ್ಕಡ್ 1 ಲಕ್ಷ ರೂಪಾಯಿ ಕೊರಪೆ ಬಂತೇರು ಅನ್ ಪಂಡ ಅಕ್ಲ ಒಂಜಿ ಜವಾಬ್ದಾರಿ ತಂದೇರು ಪಂಡ ಅಕ್ಲೆ ವಯಸ್ಸೊಂದೇರು ನೆಕ್ ಒಂದು ಗರ್ಭಗುಡಿಗೆ ಇಂದು ಪಾಡ್ನ ಸಂತೋಷ್ ಭಂಡಾರಿಲ್ಲ ಅಕ್ಲ ಅವರು ವಯಸ್ಸೊಂದೇರು ನೆಟ್ ಮುಚ್ಚುನ ತಾಮ್ರಾಡು ಮುಚ್ಚಿನ ಒಂಜಿ ಜವಾಬ್ದಾರಿ ತಂದೇರು ಅಕ್ಲೆಗ್ಲ ದೇವರು ಶಕ್ತಿ ಸಮೃದ್ಧಿ ಕೊರಡಂದ ಈ ಸಂದರ್ಭಕ್ಕೆ ಇನ್ನೊಂದು ವಸಂತ ಒಂದಪ್ಪ ಗಾಣಿಗ ಸಮಾಜದಕ್ಲ ವಸಂತ ಮಂಟಪ ರಕ್ತಚತ್ತ ಗಾಣಿಗ ಸಮಾಜ ಚಂದ್ರಮಂಡಲ ನಿಕ್ಲಾನೈತೆ ಚಂದ್ರಮಂಡಲ ಗಾಣಿಗ ಸಮಾಜದ ಕೊಡ್ತೇವೆ ವಸಂತ ಮಂಟಪ ಇಂಚ ಮಾತು ಸಮಾಜದಕ್ಕೆ ಸೇರಿದು ಮಲ್ತಂದ ನೆಕ್ ದಾಲ ಸೋಮನಾಥಗ ಹೋಯ್ತಲ್ಲ ಒಂದು ಮಾತನೆ ಕಡಿಸರ್ ತಿಂಗಳಿಗೆ ಬ್ರಹ್ಮಕಲಶ ಮನ್ಪಣೆ ದಾಲ ದುಡ್ಡಿದ್ದಂದೆ ಒತ್ತು ಬೈದ ದೇವರಿಗೆ ಗೊತ್ತು ಸೋಮನಾಥ ಕೊಣತ್ತು ಕೊಡ್ತೇವೆ ಎಂಗ್ಲಿಗೆ ವಿಜೃಂಭಣೆ ಆತಂಡು ನನ್ನ ದುಂಬುದಲ್ಲ ಬ್ರಹ್ಮಕಲಶ ವಿಜೃಂಭಣೆ ಅವಡ ನಿಕ್ಲ ಮಾತಿನ ಸಹಕಾರ ಪಣೊಂದು ಗಾಢದ ಕೊಂಕಣಿ ಅಭ್ಯುದಯ ಸಂಘ ಆ ಸಂಘದ ರೆಕಾರ್ಡ್ 1 ಲಕ್ಷ ರೂಪಾಯಿನ ದೇವಸ್ಥಾನ ಧನ್ಯವಾದಗಳು ಮಾತಿರಲ್ಲ ಸೊ ಇಂಜನೆ ಬರ್ತದ ನನ್ನೊಂದು ಆಜಿ ತಿಂಗಳು ಈ ಕ್ಷೇತ್ರ ಒಂಜಿ ಈತ ಬೆಳಗ್ಲೆಕ್ಕ ಆಪಡು ನಾನು ಕರಿನ ವರ್ಷ ಇರ್ದಲ್ಲ ವಿಜೃಂಭಣೆ ಬ್ರಹ್ಮಕಲಶ ನಡಪುಣ ನಿಂಗೆ ಧೈರ್ಯ ಉಂಟು ನಿಂಗ್ಲ ಮಾತ್ರ ಸಹಕಾರ ಪಣೊಂದು ನಿಂಗ್ಲು ಬೈದನಕ್ಲಿಗೆ ಮಾತ್ರೆಗ್ಲ ಮಕ್ಕ ಬೈದನಕ್ಲಿ ಏರೇ ಪೂರ ನೆಟ್ ಸೇವೆ ಮಲ್ಪರೆ ನನ್ನ ಜಾತಿ ತಿಕ್ಕೊಲು ಇಷ್ಟ ಉಂಟು ಅಕ್ಲಿ ಏರ್ಲ ಪೂರ ಬುಧಾರ ಕೊಡ್ತಾಕ್ಲ ಫೋನ್ ನಂಬರ್ ಬರಕೊಂಡು ನಾನು ಇಂಗ್ಲು ಮೆಸೇಜ್ ಮಾಡ್ಬೋದು ಪ್ರತಿ ಮೀಟಿಂಗ್ ಬರೋಡು ಪಣೊಂದು ಈ ಸಂದರ್ಭಕ್ಕೆ ಏನೊಂದು ಬೈದನ ಹ್ಯಾಂಗ್ಲ ನಿರೀಕ್ಷೆ ಮಂತ್ರಿ ಅವಳ ಈ ಬರ್ಸ ಇತ್ತನ ನಿರೀಕ್ಷೆ ಮಂತ್ರಿ ಇರೋದಿಲ್ಲ ಜಾಸ್ತಿ ಭಕ್ತಾಭಿಮಾನಗಳಿಗೆ ಈ ಸಮಾಲೋಚನೆ ಸಭೆಗೆ ಸೇರಿದೇವೆ ನನ್ನ ದುಂಬಗ ನಿಂಗ್ಲ ಮಾತ್ರ ಸಹಕರಣಕ್ಕೆ ಏನೊಂದು ಎನ್ನ 2 ಪಾತ್ರೆನೂ ಉಂಟವೆ.